ಭದ್ರತೆ, ಮಾನಸಿಕ ಆರೋಗ್ಯ, ಮಾನಸಿಕ ನೆಮ್ಮದಿ ಇವೆಲ್ಲವೂ ಇತ್ತೀಚಿನ ದಿನಗಳಲ್ಲಿ ಈ ಒತ್ತಡದ ಜೀವನದಲ್ಲಿ ತುಂಬಾನೇ ಅಗತ್ಯವಾಗುತ್ತೆ. ಇವೆಲ್ಲದಕ್ಕೂ ಸೂಕ್ತ ಪರಿಹಾರವೆಂದರೆ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಯೋಗ. ಈ ಯೋಗದ ಮಹತ್ವವನ್ನ ತಿಳಿಯಪಡಿಸುವುದರೊಂದಿಗೆ ಇನ್ನಿತರ ಚಟುವಟಿಕೆಗಳು ಈ ದಸರಾಗೆ ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ಹಾಗಿದ್ರೆ ಆ ಕಾರ್ಯಕ್ರಮ ಯಾವುದು? ಯಾವ ರೀತಿಯಲ್ಲಿ ಕಾರ್ಯಕ್ರಮ ನಡೆಯಿತು? ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ದಸರಾ ಯೋಗ. ನಾನು ನಿಖಿತಾ ಪೂಜಾರಿ. ಮಂಗಳೂರು ಆವಿಷ್ಕಾರ ಯೋಗ ವಿದ್ಯಾ ಟ್ರಸ್ಟ್ ಸಹಯೋಗದಲ್ಲಿ ದಸರಾ ಯೋಗ 2020 ನಗರದ ಉಜ್ಜೋಡಿಯಲ್ಲಿರುವ ಆವಿಷ್ಕಾರ ಯೋಗ ಕೇಂದ್ರದಲ್ಲಿ ನಡೆಯಿತು. ಕೋವಿಡ್-19 ಪ್ರಾಥಮಿಕ ತಡೆಗಟ್ಟುವಿಕೆಗಾಗಿ ಯೋಗ ತರಬೇತಿ ಶಿಬಿರ ಹಾಗೂ ರಾಜ್ಯ ಮಟ್ಟದ ಯೋಗಾಸನ, ಭಾಷಣ, ರಸಪ್ರಶ್ನೆ ಸ್ಪರ್ಧೆಯ ಉದ್ಘಾಟನಾ ಕಾರ್ಯಕ್ರಮವೂ ನಡೆದವು. ಹಾಗಾದ್ರೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಹೇಳ್ತೇವೆ ನೋಡಿ. ಮನುಷ್ಯನಲ್ಲಿರುವ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕಿನೆಡೆಗೆ ಹೋಗಲು ದಾರಿದೀಪದಂತಿದೆ. ಈ ಹಾದಿಯಲ್ಲಿ ನಮ್ಮ ಆವಿಷ್ಕಾರ ಯೋಗ ಮಂಗಳೂರು ಹಾಗೂ ಯೋಗ ವಿದ್ಯಾ ಟ್ರಸ್ಟ್ ಮಂಗಳೂರು ಇವರ ಸಹಯೋಗದಲ್ಲಿ ದಸರಾ ಯೋಗ 2020 ಉದ್ಘಾಟನಾ ಕಾರ್ಯಕ್ರಮಕ್ಕೆ ನೆರೆದಿರುವ ತಮ್ಮೆಲ್ಲರಿಗೂ ಸುಸ್ವಾಗತ. ಇಂದು ನಮ್ಮೊಂದಿಗೆ ನೆರೆದಿರುವ ಅತಿಥಿ ಗಣ್ಯರನ್ನು ಶ್ರೀ ಕುಶಾಲಪ್ಪ ಗೌಡ ಎಸ್, ನಿರ್ದೇಶಕರು ಹಾಗೂ ಸ್ಥಾಪಕರು ಆವಿಷ್ಕಾರ ಯೋಗ ಇವರು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸುತ್ತೇನೆ. ವೇದಿಕೆಯಲ್ಲಿರುವಂತಹ ನನ್ನ ಗುರುಗಳಾಗಿರುವಂತಹ ಡಾಕ್ಟರ್ ಕೆ ಕೃಷ್ಣ ಶರ್ಮ ಸರಿಗೆ ನಮಸ್ಕರಿಸ್ತಾ, ಗಣ್ಯರಾಗಿರುವಂತಹ ಶ್ರೀ ಪ್ರದೀಪ್ ಕುಮಾರ್ ಕಲ್ಪೂರ್ ಸರ್ ಅವರಿಗೂ, ಶ್ರೀ ಚಿತ್ತರಂಜನ್ ಸರ್ ಅವರಿಗೂ, ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ MR ನಾಯ್ಕ ಅವರು ಮೊದಲನೆಗೆ ನಮಸ್ಕರಿಸ್ತಾ, ಆವಿಷ್ಕಾರ ಯೋಗ ಮತ್ತು ಯೋಗ ವಿದ್ಯಾ ಟ್ರಸ್ಟ್ ಇದರ ಸಹಯೋಗದಲ್ಲಿ ಈ ವರ್ಷ ನಡೆಯುತ್ತಿರುವಂತಹ ದಸರಾ ಯೋಗ ಕಾರ್ಯಕ್ರಮದ ಈ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೀವಿ. ಸಭಾ ಕಾರ್ಯಕ್ರಮವನ್ನ ಮೇಯರ್ ದಿವಾಕರ್ ಪಾಂಡೇಶ್ವರ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಕಾರ್ಯಕ್ರಮಕ್ಕೆ ಗಣ್ಯರು ಶುಭ ಹಾರೈಸಿದ್ರು. ಇದೇ ವೇಳೆ ಆವಿಷ್ಕಾರ ಆರ್ಗ್ಯಾನಿಕ್ಸ್ ಹಾಗೂ ಯೋಗ ಮಳಿಗೆಯನ್ನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಚಿತ್ತರಂಜನ್ ಬೋಳಾರ್ ಉದ್ಘಾಟಿಸಿದ್ರು. ಆವಿಷ್ಕಾರ ಯೋಗ ಗ್ರಂಥಾಲಯ ಹಾಗೂ ಪುಸ್ತಕ ಪ್ರದರ್ಶನವನ್ನ ಜಿಲ್ಲಾ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರದೀಪ್ ಕುಮಾರ್ ಕಲ್ಕೂರ ಉದ್ಘಾಟನೆಯನ್ನ ಮಾಡಿದ್ರು. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಯೋಗಾಭ್ಯಾಸದಿಂದ ಆರೋಗ್ಯವನ್ನ ವೃದ್ಧಿಸಲು ಸಾಧ್ಯ ಎಂದು ಹೇಳಿದರು. ಇವತ್ತು ದಸರಾದ ಸಂದರ್ಭದಲ್ಲಿ ವಿಶೇಷವಾಗಿ ಯೋಗದ ಹೊಸತಾದ ಒಂದು ತರಬೇತಿಯೊಂದಿಗೆ ಆ ಯೋಗವನ್ನು
ಆವಿಷ್ಕಾರ ಯೋಗದಲ್ಲಿ ಯೋಗವನ್ನು ಪ್ರಾರಂಭಿಸಿ ಈ ಕಾರ್ಯಕ್ರಮ ಬಹಳ ಯಶಸ್ಸಿನಲ್ಲಿ ಕೂಡಿ ಬರಲಿ, ಬಹಳ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗಲಿ ಅಂತೇಳುವಂಥ ಶುಭ ಸಂಸಾಧನೆಯನ್ನು ಈ ಸಂದರ್ಭದಲ್ಲಿ ನಾನು ಆಯೋಜಕರಿಗೆ ಕೊಡ್ತಾ ಇದ್ದೇನೆ. ಈಗಾಗಲೇ ನಮ್ಗೆ ಗೊತ್ತಿದೆ, ಇಡೀ ದೇಶದಲ್ಲಿ ಕೊರೋನಾ ಮಹಾಮಾರಿ ಇದ್ದು ಪ್ರತಿಯೊಂದು ವ್ಯಕ್ತಿಗಳು ಕಷ್ಟವನ್ನು ಅನುಭವಿಸುವುದು ಗೊತ್ತಿದೆ. ಹಾಗಾಗಿ ಮೂಲತಃವಾಗಿ ಪ್ರತಿಯೊಬ್ಬರ ಬಹಳ ದೊಡ್ಡ ಇಚ್ಛೆ ಏನು ಅಂತ ಹೇಳಿದ್ರೆ, ಆರೋಗ್ಯ ಒಂದಿದ್ದಲ್ಲಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಯಶಸ್ಸಿನ ದಾರಿಯನ್ನು ಕಾಣಬಹುದು. ಆರೋಗ್ಯವೇ ಭಾಗ್ಯ. ಆ ಆರೋಗ್ಯವನ್ನು ಉಳಿಸಿಕೊಳ್ಬೇಕು ಅಂತ ಹೇಳೋದ ದೃಷ್ಟಿಯಲ್ಲಿ ಈ ಹಿಂದೆ ಭಾರತದ ಪ್ರಾಚೀನ ನಮ್ಮ ಪ್ರತಿಯೊಂದು ಈ ಮಣ್ಣಿನ ಗುಣಗಳಲ್ಲಿ ಋಷಿಮುನಿಗಳಿಂದ ಹಿಡಿದು ಪ್ರತಿಯೊಬ್ಬರು ಕಂಡುಕೊಂಡದ್ದು ಬಹಳ ದೊಡ್ಡ ಮಾರ್ಗ ಅಂತ ಹೇಳಿದ್ರೆ ಯೋಗ. ಯೋಗವನ್ನು ದಿನನಿತ್ಯದಲ್ಲಿ ನಾವು ಅನುಭವಿಸಿಕೊಂಡ್ರೆ ಯಾವುದೇ ರೀತಿಯ ಕಾಯಿಲೆ ಇನ್ನಿತರ ಇದ್ದಲ್ಲಿ ಕೂಡ ಅದು ದೂರ ಆಗುವಂಥದ್ದು. ಹಾಗಾಗಿ ಹಿರಿಯರು ಕೂಡ ಎಲ್ಲೋ ಒಂದು ಕಡೆ ತಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಂಡಂಥ ಬಹಳಷ್ಟು ಉದಾಹರಣೆಗಳು ನಾವು ಕಾಣ್ತಾ ಇದ್ದೇವೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಯೋಗಕ್ಕೆ ಬಹಳಷ್ಟು ಒಂದು ಒತ್ತನ್ನು ಕೊಟ್ಟು ಜೂನ್ 21 ಯೋಗ ಡೇ ಅಂತ ಹೇಳುವಂಥ ಮುಖಾಂತರ ಇಡೀ ಪ್ರಪಂಚದಲ್ಲೇ ಎಲ್ಲ ರಾಷ್ಟ್ರದವರು ಒಂದಾಗಿ ಯೋಗಕ್ಕೆ ಚಾಲನೆ ಕೊಡುವಂಥ ಕಾರ್ಯಕ್ರಮಗಳನ್ನು ಕೂಡ ನಾವೆಲ್ಲರೂ ನೋಡಿದ್ದೇವೆ. ಹಾಗಾಗಿ ಯೋಗದ ಮೂಲ ಎಲ್ಲಿ ಅಂತ ಹೇಳಿದ್ರೆ ಭಾರತವೇ. ಭಾರತದಿಂದ ಬಂದಂಥ ಯೋಗ ಇಡೀ ಪ್ರಪಂಚದಲ್ಲಿ ಪ್ರತಿಯೊಂದು ದೇಶದಲ್ಲಿ 120ಕ್ಕೂ ಹೆಚ್ಚಿನ ದೇಶದ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಿಕೊಂಡು ಆ ಯೋಗವನ್ನು ಅವರವರ ಜೀವನದಲ್ಲಿ ಅನುಷ್ಠಾನ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಯೋಗದ ಮಹತ್ವವನ್ನು ಪ್ರತಿಯೊಂದು ದೇಶದವರು ಇವತ್ತು ತಿಳ್ಕೊಳ್ತಾ ಇದ್ದಾರೆ ಅಂತ ಹೇಳೋದನ್ನು ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ಇವತ್ತಿನ ಕೊರೋನಾ ಸಂದರ್ಭದಲ್ಲಿ ಇವತ್ತು ಕೊರೋನಾ ನಾವು ಯಾರು ಪಡ್ಕೊಂಡು ಬರಬೇಕು ಅಂತೇಳಿ ನಮಗೆ ಬಂದದ್ದಲ್ಲ. ಎಲ್ಲ ನಮ್ಮ ಗ್ರಾಚಾರವೋ ನಮ್ಮ ವಾತಾವರಣದ ಗ್ರಾಚಾರವೋ ಗೊತ್ತಿಲ್ಲ. ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಜನರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಗಳಲ್ಲಿ ಮನೆಯಿಂದ ಹಿಡಿದು ಪ್ರತಿಯೊಂದು ವಾತಾವರಣದಲ್ಲಿ ಕೂಡ, ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲಿ, ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಕೂಡ ಒಂದು ಕಾಲದಲ್ಲಿ ಹತ್ತಿರದಿಂದ ನಿಂತು ಒಂದು ಸಂಬಂಧವನ್ನು ಬೆಳೆಸುವಂಥ ಒಂದು ವಾತಾವರಣ ಇದ್ದಲ್ಲಿ ಈಗ ಅವರನ್ನೇ ದೂರದಲ್ಲಿ ನಿಂತು ಮಾತನಾಡಿಸುವಂಥ ವಾತಾವರಣ ಇವತ್ತು ಬಂದುಬಿಟ್ಟಿದೆ. ಹಾಗಾಗಿ ಇವತ್ತು ಯೋಗದಲ್ಲಿ ಕೂಡ ಎಲ್ಲೋ ಒಂದು ಕಡೆ ಯೋಗವನ್ನು ಯಶಸ್ವಿಯಾಗಿ ನಾವು ಅದನ್ನು ಮಾಡಿಕೊಂಡು ಬಂದಲ್ಲಿ ಈ ಕೊರೋನಾ ಕೂಡ ನಮ್ಮ ಹತ್ತಿರ ಬರುವುದು ಕಡಿಮೆ ಅಂತ ಹೇಳುವಂಥದ್ದು ಎಲ್ಲ ಹಿರಿಯರು ಹೇಳಿದಂಥದ್ದು. ಯಾಕಂತೇಳಿದ್ರೆ ನಮ್ಮ ಜೀವನದಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುವಂಥ ಕೆಲಸ ಕಾರ್ಯಗಳು ಯೋಗ ಮಾಡ್ತದೆ. ಹಾಗಾಗಿ ಇಮ್ಯುನಿಟಿ ಜಾಸ್ತಿ ಆದ ತಕ್ಷಣ ಕೊರೋನಾ ಹತ್ತಿರ ಸುಳಿಯುವುದಿಲ್ಲ ಅಂತ ಹೇಳುವಂಥದ್ದು ಈ ಒಂದು ಕಾರಣದ ಈ ಕಾರ್ಯಕ್ರಮ. ಅದರಲ್ಲಿ ಕೂಡ ಇವತ್ತು ಬಹಳ ವಿಶೇಷವಾದ ಗೆಸ್ಟ್ ಲೆಕ್ಚರನ್ನು ಕೂಡ ತಾವು ಆಯೋಜನೆ ಮಾಡಿದಿರಿ. ಹಲವಾರು ಜನರು ಆನ್ಲೈನ್ನಲ್ಲಿ ಇದನ್ನು ವೀಕ್ಷಣೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಾನು ಆನ್ಲೈನ್ನಲ್ಲಿ ವೀಕ್ಷಣೆ ಮಾಡುವಂಥ ಜನರಿಗೂ ಕೂಡ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತೇನೆ. ಅವರು ಇಲ್ಲಿ ನಮ್ಮ ಶರ್ಮಾ ಅವರು, ಡಾಕ್ಟರ್ ಶರ್ಮಾ ಅವರಿದ್ದಾರೆ, ಬಹಳ ಅನುಭವಿಸ್ತಾರೆ. ಹಾಗಾಗಿ ಕಲ್ಪೂರ ಅವರಿದ್ದಾರೆ. ಇವರೆಲ್ಲರ ಮಾರ್ಗದರ್ಶನ ಈ ಕಾರ್ಯಕ್ರಮ ಯಶಸ್ಸಿನಿಂದ ಕೂಡಿ ಬರಲಿ. ಯೋಗ ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಇನ್ನಷ್ಟು ಈ ಒಂದು ಆವಿಷ್ಕಾರ ಯೋಗ ಈ ಸಂಸ್ಥೆಗೆ ಇನ್ನಷ್ಟು ಶಕ್ತಿ ಬೆಂಬಲ ಸಿಗುವ ಹಾಗೆ ಮಂಗಳೂರಿನ ಜನತೆ ಸಹಕಾರವನ್ನು ಕೊಡಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ತಾವು ಬೇರೆ ಬೇರೆ ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ಅದರಲ್ಲಿ ತಮ್ಮದೇ ಕೆಲವಾರು ಮಂಗಳೂರು ಮತ್ತು ಪರಿಸರದಲ್ಲಿ ಮಾಡಿದಂಥ ಮಡಕೆ ಇರ್ಬೋದು, ಬೇರೆ ಬೇರೆ ಉತ್ಪನ್ನಗಳನ್ನು ಕೂಡ ತಾವು ಪೂರಕವಾದ ಉತ್ಪನ್ನಗಳನ್ನು ಇಲ್ಲಿ ಅದನ್ನು ಕೂಡ ತಾವು ಮಳಿಗೆಯನ್ನು ಕೂಡ ನಾವು ಉದ್ಘಾಟನೆಯನ್ನು ಈಗ ಮಾಡಿದ್ದೇವೆ. ಅದೆಲ್ಲವೂ ಒಳ್ಳೆಯ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮಂಗಳೂರಿನ ಜನತೆಗೆ ಪ್ರಯೋಜನ ಬರುವಾಗ ಆಗಲಿ. ಅದರ ಮುಖಾಂತರ ಈ ಸಂಸ್ಥೆ ಬಹಳ ದೊಡ್ಡ ಹೆಸರನ್ನು ಪಡ್ಕೊಳ್ಳಿ. ಇದರ ಮುಖಾಂತರ ಈ ಸಂಸ್ಥೆಯ ಕೊಡುಗೆ ಜನರು ಮಂಗಳೂರು ಮಾತ್ರ ಅಲ್ಲ, ಇಡೀ ಜಿಲ್ಲೆ ಮಾತ್ರ, ಇಡೀ ರಾಜ್ಯದ ಜನರು ಮೆಚ್ಚುಗೆ ಪಡಿಸುವಂಥ ಕೆಲಸ ಕಾರ್ಯಗಳು ತಮ್ಮಿಂದ ಆಗಲಿ ಅಂತ ಹೇಳುವಂಥ ಶುಭಾಶಯವನ್ನು ಕೋರ್ತಾ
ಇನ್ನು ಕೋವಿಡ್-19 ಪ್ರಾಥಮಿಕ ತಡೆಗಟ್ಟುವಿಕೆಯಲ್ಲಿ ಯೋಗದ ಪಾತ್ರದ ಕುರಿತು ಮಂಗಳೂರು ವಿಶ್ವವಿದ್ಯಾಲಯ ಮಾನವ ಪ್ರಜ್ಞೆ ಹಾಗೂ ಯೋಗ ವಿಜ್ಞಾನ ವಿಭಾಗದ ಅಧ್ಯಕ್ಷರು ಹಾಗೂ ಉಪನ್ಯಾಸಕರಾದ ಡಾಕ್ಟರ್ ಪ್ರೊಫೆಸರ್ ಕೆ ಕೃಷ್ಣ ಶರ್ಮಾ ಉಪನ್ಯಾಸ ನೀಡಿದರು. ಲೋಕ ಏವ ಹಿ ಧೀಮತಃ, ಬುದ್ಧಿವಂತನಾದವನಿಗೆ ಅಂದರೆ ಅಷ್ಟು ಚೆನ್ನಾಗಿ ಬುದ್ಧಿ ಇರುವವನಿಗೆ ಪ್ರಪಂಚದಲ್ಲಿರುವಂತಹ ಜನರೇ ಪ್ರಪಂಚ. ಜನ ಅಂದರೆ ಲೋಕ ಅಂದರೆ ಜನರು ಅಂತ ಅರ್ಥ. ಅಂದರೆ ಜನರು ಪ್ರಪಂಚದಲ್ಲಿ ಇರುವವರು, ಅವರೇ ಅವನ ಟೀಚರ್. ನಾವು ಪ್ರತಿಯೊಬ್ಬರನ್ನೂ ನೋಡಿ ಕಲಿಯುವಂತಹದ್ದಿದೆ. ಅವ ಯಾವುದೇ ವೃತ್ತಿಯನ್ನು ಮಾಡಿ ಅವನಿಗೆ ಅದು ಶ್ರೇಷ್ಠ. ಯಾಕೆ ಅವನಿಗೆ ಅದು ಬದುಕನ್ನು ಕೊಡ್ತದೆ. ಶ್ರೇಷ್ಠ ವೃತ್ತಿ ಮಾಡಿದ ಮಾತ್ರಕ್ಕೆ ಅವನನ್ನು ಶ್ರೇಷ್ಠ ಎಂಬುದಾಗಿ ನಾವು ನೋಡುವಂತ ಇಲ್ಲಿಂದಲೇ ನಮ್ಮ ವಿಕ್ಷಿಪ್ತ ಮನೋಭಾವ ಆರಂಭ ಆಗುತ್ತೆ. ಹಾಗಾಗಿ ಹಿಂದಿನ ರಾಜರು ಎಲ್ಲರನ್ನೂ ಸಮಾನವಾಗಿ ಗೌರವಿಸ್ತಿದ್ರು ಅಂತ ನಾವು ಒಂದು ಪಾಠ ಸೆಂಟೆನ್ಸ್ ಎಲ್ಲ ಓದಿದಂತಾಗಿರ್ತದೆ. ಸಮಾನ ಗೌರವ ಅಂದ್ರೆ ಎಲ್ಲರನ್ನೂ ಒಂದೇ ಜಾಗದಲ್ಲಿ ಕೂರಿಸುವುದು ಒಂದೇ ರೀತಿ ಅಂತ ಅರ್ಥ ಅಲ್ಲ. ಅವನವನ ಯೋಗ್ಯತೆಗೆ ಸರಿಯಾದ ಗೌರವವನ್ನು ಕೊಟ್ಟು ಮಾತನಾಡುವಂತಹ, ಸಂಭಾಷಣೆಯನ್ನು ಮಾಡುವಂತಹ, ಪರಸ್ಪರ ವಿಮರ್ಶೆ ಮಾಡುವಂತಹ ಕ್ರಮ. ಅದಕ್ಕೊಂದು ವ್ಯವಸ್ಥೆ ಇದೆ. ನೀವು ಕೆಸರಿನಲ್ಲಿದ್ರೆ ಹಾಗೆ ಮನೆಯೊಳಗೆ ಬಂದು ಕೂರಬೇಕು ಅಂತ ಅರ್ಥ ಅಲ್ಲ. ಅಲ್ಲಿ ಆಯಾ ಸ್ಥಾನಕ್ಕೆ ಸರಿಯಾಗಿ ಗೌರವದಿಂದ ಅದನ್ನು ನೋಡುವಂತಹ ಸ್ವಭಾವ. ಇದು ಇಲ್ಲದೆ ಆದಾಗ ಏನಾಗ್ತದೆ? ಶೌಚಕ್ಕೆ ವಿಘ್ನ ಬರ್ತದೆ. ಕ್ಲೀನ್ಲಿನೆಸ್, ಇಟ್ ಮೇ ಬಿ ಮೆಂಟಲ್ ಕ್ಲೀನ್ಲಿನೆಸ್, ಇಟ್ ಮೇ ಬಿ ಫಿಸಿಕಲ್ ಕ್ಲೀನ್ಲಿನೆಸ್. ನಮ್ಮ ಪ್ರಕಾರ ಹೇಗೆ ಅಂದರೆ, ಯಾವುದೇ ಇದ್ರೂ ಕೂಡ ಯೋಗದ ಪ್ರಕಾರ ಮನಸ ವಾಚ ಕಾಯ, ಮನಸ್ಸಿನಲ್ಲಿ ನೀವು ಏನು ಆಲೋಚನೆ ಮಾಡಿದ್ದೀರಿ, ಏನು ವೃತ್ತಿ ಹುಟ್ಟಿಕೊಂಡಿದೆ, ಅದುವೇ ಮಾತಿನಲ್ಲಿ ಬರುವುದು. ಅದನ್ನೇ ಅವನು ಕೆಲಸದಲ್ಲಿ ಮಾಡು. ಮನಸ್ಸಿನಲ್ಲಿ ಹುಟ್ಟಿಕೊಳ್ಳದೆ ಅದು ಮಾತಿನಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಕೆಲಸದಲ್ಲಿ ಬರಲಿಕ್ಕೂ ಸಾಧ್ಯ ಇಲ್ಲ. ಇದರ ಸುಲಭವಾದಂತಾಕೆ ಉದಾಹರಣೆ ನೋಡಿದ್ರೆ ಗೊತ್ತಾಗ್ತದೆ. ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ, ನಮ್ಮ ಚಿಕ್ಕವರಿಗೆ, ಒಟ್ಟಿಗಿರುವವರಿಗೆ ಬೈತೇವೆ. ಸಾಮಾನ್ಯ ಭಾಷೆ ಬೈಗುಳ ಏನು? ಕತ್ತೆ, ಮಂಗ, ಪ್ರಯೋಜನ ಇಲ್ಲ. ಇವ ಕತ್ತೆ ಅಂತ ಹೇಳಬೇಕಾದ್ರೆ ಮೊದಲು ಅವನ ಮನಸ್ಸು ಕತ್ತೆಯನ್ನು ಕಂಡು ಕತ್ತೆಯ ಆಕಾರ ಪಡೆಯುತ್ತದೆ. ಆಮೇಲೆ ಅವ ಮನಸ್ಸಿನಲ್ಲಿ ಬಂದದ್ದನ್ನು ಬಾಯಿಯಲ್ಲಿ ಹೇಳುವುದು. ಆಮೇಲೆ ಅದಕ್ಕೆ ಸರಿಯಾದ ಆಕ್ಷನ್. ಏನು ಆಕ್ಷನ್? ಕತ್ತೆ ಅಂತ ಹೇಳುವಾಗ ಹೀಗೆ ಮಾಡ್ತಾನೆ, ತಾನು ಕತ್ತೆ ಆದಾಗೆ ತೋರಿಸು. ಮಂಗ ಅಂತ ಹೇಳುವಾಗ ತಾನು ಮಂಗ ಆದಾಗೆ ತೋರಿಸು. ಸರಿ ಗೊತ್ತಾಗುವುದು ನಿಮ್ಗೆ ಎಲ್ಲಿ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ. ಮಂಗ ಅಂದ ಕೂಡ ಅದು ಆಚೆ ಮಗು ನಗಾಡಿ ನೀನು ಮಂಗ ಅಂತ ಹೇಳ್ತದೆ. ಅಷ್ಟೊತ್ತಿಗೆ ಇದಕ್ಕೆ ಸಿಟ್ಟು ಬರ್ತದೆ, ನಾನು ಹೇಳಿದ್ದನ್ನು ಕೇಳೋದಿಲ್ಲ, ಅದು ಇನ್ನೂ ಉಗ್ರ ಮಂಗ ಆಗ್ತದೆ. ಆಗ ಆಚೆಯ ಮಗು ಮತ್ತು ನಗಾಡ್ತದೆ, ನೋಡು ನೀನು ಮಂಗ. ಒಟ್ಟಿಗಿರುವ ಫ್ರೆಂಡ್ಸ್ ಎಲ್ಲ ನಗಾಡ್ತಾರೆ, ನೀನು ಮಂಗ ಆಗ್ತದೆ. ಈಗ ಮಂಗ ಆತು ಯಾರು? ನಿಜವಾಗಿ ಬೈಯುವವನೇ. ಅಂದ್ರೆ ಮನಸ ವಾಚ ಕಾಯ ಪ್ರತಿಯೊಂದು ಸ್ಥಿತಿಯಲ್ಲಿಯೂ ಹೀಗೆ. ಇದನ್ನು ನಾವು ಸರಿ ಮಾಡಿಕೊಳ್ಳದೆ ಇದ್ದಲ್ಲಿ ಇನ್ನೊಬ್ಬರನ್ನು ದೂಷಿಸಿ ಏನೂ ಪ್ರಯೋಜನ ಇಲ್ಲ. ಇದಕ್ಕೆ ಏನು ಮಾಡಬೇಕು? ಇದನ್ನು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಹೇಳಿಕೊಟ್ಟಂತಹ ಯೋಗ. ಈಗ ಇಲ್ಲಿ ಕೋವಿಡ್-19 ಎನ್ನುವಾಗ ಇದು ಪ್ಯೂರ್ಲಿ ಇನ್ಫೆಕ್ಷನ್ ಡಿಸೀಸ್, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಇನ್ಫೆಕ್ಷನ್ ಅನ್ನು ತಡೀಲಿಕ್ಕೆ ಎಲ್ಲರಿಗೂ ಗೊತ್ತಿದೆ, ರೆಸಿಸ್ಟೆನ್ಸ್ ಇಂಪ್ರೂವ್ ಮಾಡಬೇಕು. ಆದರೆ ಈ ರೆಸಿಸ್ಟೆನ್ಸಿನ ಮೂಲ ಇರುವುದೆಲ್ಲಿ? ಇದನ್ನು ಟ್ರೀಟ್ಮೆಂಟ್ ನಲ್ಲಿ ಸರಿ ಮಾಡಲಿಕ್ಕೆ ಆಗ್ತದಾ? ಇಲ್ಲ. ರೆಸಿಸ್ಟೆನ್ಸ್ ಸರಿ ಮಾಡಲಿಕ್ಕೆ ಅಂತೇಳಿ ಟ್ರೀಟ್ಮೆಂಟ್ ಇಲ್ಲ. ಅದು ಅವನವನ ಶರೀರದಲ್ಲಿಯೇ ಆಗಬೇಕು, ಅವನವನೇ ತಿಳ್ಕೊಂಡು ಮಾಡಿಕೊಳ್ಬೇಕು. ಹೊರತು ಅದಕ್ಕೆ ರೆಸಿಸ್ಟೆನ್ಸ್ ಇಂಪ್ರೂವ್ಮೆಂಟ್ಗೆ ಅಂತ ಹೇಳಿ ಮದ್ದಿಲ್ಲ. ನೀವು ಯಾವುದೇ ಸೈನ್ಸ್ ಅನ್ನು ನೋಡಿ, ಯಾವುದೇ ಮೆಡಿಸಿನ್ ಕೊಟ್ಟರು ಕೂಡ ಅದು ಶರೀರದಲ್ಲಿ ಸೇರಿ ನಮ್ಮದಾದ್ರೆ ಮಾತ್ರ ಅದರ ಪ್ರಯೋಜನ. ಇಲ್ಲದಿದ್ರೆ ಸ್ವಲ್ಪ ದಿನಕ್ಕೆ ಮ್ಯಾನೇಜ್ಮೆಂಟ್ ಅಷ್ಟೇ. ಇದು ಹೇಗೆ ಅಂತ ಹೇಳಿದ್ರೆ, ರೋಡ್ನಲ್ಲಿ ಧೂಳು ಬರ್ತದೆ ಅಂತೇಳಿ, ರೋಡ್ನಲ್ಲಿ ಧೂಳು ಬರ್ತದೆ ಅಂತ ನೀವು ಏನು ಬಂದ್ ಮಾಡಿದ್ರು ನೀವು ಜೈಲಿನಲ್ಲಿ ಕೂತುಕೊಳ್ಳುವುದು ಹೊರತು ಓಪನ್ ಆಗ್ಲಿಕ್ಕಿಲ್ಲ. ಅಲ್ಲಿ ಧೂಳು ಕಡಿಮೆ ಆಗುವ ವ್ಯವಸ್ಥೆ ಮಾಡಿದ್ರೆ ಮಾತ್ರ ಇಲ್ಲಿ ಓಪನ್ ಮಾಡಿ ಚಂದಕ್ಕೆ ಕೂತ್ಕೊಳ್ಬಹುದು. ಅಲ್ಲದಿದ್ರೆ ಜೈಲೇ.
ನಾವು ಬದುಕುತ್ತೇವೆ ಎನ್ನುವುದು ಬೇರೆ, ಧೂಳು ಕಡಿಮೆ ಆಗುವುದಿಲ್ಲ. ಅದೇ ರೀತಿ ಇಲ್ಲಿಯೂ ಕೂಡ ಇನ್ಫೆಕ್ಷನ್ ಕಡಿಮೆ ಆಗಬೇಕಾ, ನಮ್ಮ ವ್ಯವಸ್ಥೆಯನ್ನು ನಾವು ಸರಿ ಮಾಡಿಕೊಳ್ಬೇಕು. ಇದು ಭಾರತೀಯರಿಗೆ ಹೊಸತಲ್ಲ, ಎಲ್ಲ ಹೇಳಿ ನಾನು 4 ವಾಕ್ಯದಲ್ಲಿ ಹೇಳ್ತೇನೆ. ಎಲ್ಲ ಹೇಳ್ತಾರೆ, ಎಲ್ಲರೂ ಕೂಡ ಆರ್ಥಿಕವಾಗಿ ಆಲೋಚನೆ ಮಾಡುವಾಗ ಕೊರೋನಾ ಬಂದು ನಷ್ಟ ಆಯಿತು ಅಂತ. ನಾನು ನಷ್ಟ ಆಯಿತು ಅಂತ ಹೇಳಲಿಕ್ಕೆ ತಯಾರಿಲ್ಲ. ವ್ಯವಹಾರಗಳು ಕುಸಿದಿರ್ಬೋದು, ಆದ್ರೆ ಎಲ್ಲರಿಗೂ ಲಾಭ ಆಗಿದೆ. ಯಾರು ಕೂಡ ಆಸ್ಪತ್ರೆಗೆ ಹೋಗ್ತಾ ಇಲ್ಲ 6 ತಿಂಗಳಿಂದ, ಎಲ್ಲರಿಗೂ ಗೊತ್ತಿದೆ. ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ನಾವು ವಿರೋಧಿಗಳಾಗ್ತೇವೆ. ಹೋಟೆಲ್ ಉದ್ಯಮಕ್ಕೆ ಬಂದಾಗಿದೆ ಅಂತ ಹೇಳ್ತಾರೆ, ಅಂದ್ರೆ ಅರ್ಥ ಏನು? ಹೋಟೆಲ್ಗೆ ತಿನ್ನಲಿಕ್ಕೆ ಯಾರು ಹೋಗ್ತಾ ಇಲ್ಲ. ಹಾಗಾದ್ರೆ ತಿನ್ನದೇ ಬದುಕುತ್ತಾರ? ಮನೆಯಲ್ಲೇ ತಿಂತಾ ಇದ್ದಾರೆ. ಅಂಗಡಿಗಳಿಗೆ ವ್ಯಾಪಾರ ಇಲ್ಲ ಹೇಳ್ತಾರೆ. ಹಾಗಾದ್ರೆ ಏನು ವ್ಯಾಪಾರ ಕಡಿಮೆ ಆಗಿದೆ ಅಂದ್ರೆ ಉಪವಾಸ ಬಿದ್ದಿದ್ದಾರ? ಇಲ್ಲ. ಅಂದ್ರೆ ಕಡಿಮೆ ತಿಂದು ಕಡಿಮೆ ಖರ್ಚಿನಲ್ಲಿ ಒಳ್ಳೆಯದಾಗಿ ಬದುಕುವುದು ಹೇಗೆ ಎಂದು ಸ್ವಾಭಾವಿಕವಾಗಿ ನಾವೆಲ್ಲರೂ ಕಲ್ತಿದ್ದೇವೆ. ಇದರಲ್ಲಿ ಆರೋಗ್ಯವು ಬಂತು, ಹಣ ಖರ್ಚು ಮಾಡುವ ಕ್ರಮವೂ ಬಂತು, ಅನಗತ್ಯ ತಿನ್ನುವುದು ಬಂತು, ತಿರುಗಾಡುವುದು ಬಂತು, ಎಲ್ಲ ಬಂತು. ಅಂಗಡಿಗಳಷ್ಟು ಕ್ಲೋಸ್ ಆಗಿದೆ, ಯಾರಿಗೂ ಸಾಮಾನು ಶಾರ್ಟೇಜ್ ಆಗಲಿಲ್ಲ. ಬಟ್ಟೆ ಅಂಗಡಿ ನೋಡಿ, ಚಪ್ಪಲಿ ಅಂಗಡಿ ನೋಡಿ, ಚಿನ್ನದ ಅಂಗಡಿ ಯಾವುದೇ ನೋಡಿ, ವ್ಯಾಪಾರ ಇಲ್ಲ ಹೇಳ್ತಾರೆ. ಎಷ್ಟೋ ಅಂಗಡಿ ಹೋಟೆಲ್ ಕ್ಲೋಸ್ ಆಗಿ ಹೋಗಿದೆ, ಎಷ್ಟೋ ಬಸ್ಸು ನಿಂತೋಗಿದೆ, ಟ್ರೈನ್ ನಿಂತೋಗಿದೆ. ಜನ ಹೋಗ್ತಾರೆ. ಆಹಾರಕ್ಕೆ ಮಾತ್ರ ಒಂದು ಹಂತದಲ್ಲಿ ಸ್ವಲ್ಪ ಕಷ್ಟ ಆಗಿದೆ. ಅದನ್ನು ಸರ್ಕಾರವೋ ಜನರು ಪರಸ್ಪರವೋ ಯಾರು ಕೋಆಪರೇಟಿವ್ನವರು ಹೇಳಿದ ಹಾಗೆ ಎಲ್ಲರೂ ಅವರವರ ಪರಸ್ಪರ ಸಹಕಾರದಲ್ಲಿ ಎಲ್ಲರೂ ಈಗ ಸಹಕಾರ ಕಲ್ತಿದ್ದಾರೆ, ಹೇಳಿಕೊಡದೆ ಕಲ್ತಿದ್ದಾರೆ. ಇನ್ನು ಒಳಗಿನ ವಿಷಯ ಕೇಳಿದ್ರೆ ಬ್ಯಾಂಕಿಗೆ ದುಡ್ಡು ಬರುವುದಿಲ್ಲ, ಇಂಥ ದುಡ್ಡು ಹೋಗುವುದಿಲ್ಲ ಅಂದ್ರೆ ಸಾಲ ತೆಕ್ಕೊಳ್ಳಿಕ್ಕೂ ಬರುವುದಿಲ್ಲ. ಡೆಪಾಸಿಟ್ ಇಂದ ದುಡ್ಡು ಅಲ್ಲೇ ಉಂಟು, ಅವರು ಇನ್ಕ್ರೀಸ್ ಆಗಿದೆ ಹೇಳ್ತಾರೆ. ಅಂದ್ರೆ ಬಹಳಷ್ಟು ಮಿತವ್ಯಯಿಗಳಾಗಿ ಬದುಕುತ್ತಿದ್ದಾರೆ. ನಮ್ಮನ್ನು ಕೇಳಿದ್ರೆ ಸಂಬಳದವರು, ಅರ್ಧ ಸಂಬಳಕ್ಕೆ ಕೆಲಸ ಮಾಡುವವರು ಎಷ್ಟೋ ಜನ ಇದ್ದಾರೆ, ಆದ್ರೂ ಅವರಿಗೆ ಏನು ತೊಂದರೆ ಆಗಲಿಲ್ಲ. ಪೇಟೆಯಿಂದ ಬಂದು ಹಳ್ಳಿಯಲ್ಲಿ ಕೂರ್ಲಿಕ್ಕೆ ಈಗ ಕಲ್ತಿದ್ದಾರೆ. ನಿಮಗೆ ಎಲ್ಲಿ ನಷ್ಟ ಆಗಿದೆ? ಇನ್ನೊಂದು ಪರಿಸರ ಪ್ರೇಮಿಗಳು ಅಥವಾ ನಾವು ವಿಜ್ಞಾನಿಗಳು ಅಂತ ಹೇಳುವವರು ಬೆಂಗಳೂರು ಸಿಟಿ, ಚೆನ್ನೈ ಸಿಟಿ, ಡೆಲ್ಲಿ, ಕಲ್ಕತ್ತಾ, ಹರಿದ್ವಾರದಿಂದ ಹಿಮಾಲಯ ಕಾಣುತ್ತದಂತೆ ಇಲ್ಲಿ ಎಲ್ಲ ಕಡೆ ಪೊಲ್ಯೂಷನ್ 60%, 70% ಕಡಿಮೆ ಆಗಿದೆ. ಇನ್ನು ಇದಕ್ಕಿಂತ ದೊಡ್ಡ ಲಾಭ ಏನು ಸ್ವಾಮಿ? ಇನ್ನು ಇದಕ್ಕಿಂತ ದೊಡ್ಡ ಲಾಭ ಏನು? ನೀವು ನೀರು ನೋಡಿ, ಎಲ್ಲ ತೋಡುಗಳಲ್ಲಿ ಹಳ್ಳಿ ಅಥವಾ ನೇತ್ರಾವತಿ ಇತ್ಯಾದಿ ಒಳ್ಳೆಯ ನೀರಿದೆ. ಈ ವರ್ಷ ಫಸ್ಟ್ ಕ್ಲಾಸ್ ನೀರಿದೆ, ವಾತಾವರಣ ಚೆನ್ನಾಗಿದೆ, ಯಾರಿಗೂ ಏನೂ ಕೊರತೆ ಆಗಿಲ್ಲ. ಹಾಗಾದ್ರೆ ನಮಗೆ ಕೊರತೆ ಆದಲ್ಲಿ ಅವರು ಹೇಳಿದಾಗೆ ನಮ್ಮ ಚಿಂತನೆ ಬುದ್ಧಿಗೆ ತಾತ್ಕಾಲಿಕವಾಗಿ ಒಂದು ಕೊರತೆ ಅಂತ ಕಾಣುತ್ತದೆ ಅಷ್ಟೇ, ನಿಜವಾದ ಕೊರತೆ ಅಲ್ಲ, ಕೊರಗುವಂತಹ ಪರಿಸ್ಥಿತಿ ಇಲ್ಲ. ಇದರಲ್ಲಿ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಏನು ಅಕ್ರಮ ಸಕ್ರಮಗಳಾಗಿ ದುಡ್ಡು ವ್ಯವಹಾರ ಎಲ್ಲಿಂದೆಲ್ಲಿಗೋ ಹೋಗಿ ಇದೆಲ್ಲ ಒಂದು ಸಾಮಾನ್ಯವಾದ ಸೋಷಿಯಲ್ ಸಿಸ್ಟಮ್ನಲ್ಲಿ ಇರುವಂತ. ಯಾಕೆಂದ್ರೆ ಸರ್ಕಾರ ಕೊಟ್ಟ ದುಡ್ಡು ಎಲ್ಲಿಗೂ ಮುಟ್ಟಲಿಲ್ಲ, ಮುಟ್ಟಿಗೆ ಉಪಯೋಗಿಸಲಿಲ್ಲ, ಉಪಯೋಗಿಸುವ ತೆಕ್ಕೊಂಡು ಮಾರಾಟ ಮಾಡಿದೆ. ಇದೆಲ್ಲ ಸಣ್ಣ ಪುಟ್ಟ ಲೋಪದೋಷಗಳು. ಇದು ದೊಡ್ಡದಾದಂತ ಒಂದು ಅದು ಎಲ್ಲಿಗೆ ಹೋಗಿದೆ? ಇದರ ಒಳಗೆ ಸುತ್ತಾಡ್ತಾ ಇದೆ. ಫಾರಿನ್ ಟ್ರಿಪ್ ಇಲ್ಲ, ಏನು 17 ಜನ. ನಮ್ಮಲ್ಲಿ 77, ಇವತ್ತಿಗೆ 88% ಮೇಲೆ ಮುಟ್ಟಿದೆ ರಿಕವರಿ ರೇಟ್. ಯಾವ ದೇಶದಲ್ಲೂ ಇಲ್ಲದ್ದು. ಯಾಕಾಯಿತು? ಇದು ನಿಜವಾದಂತಹ ಸಾಂಕ್ರಾಮಿಕ ಸ್ಥಿತಿಯನ್ನು ನಾವು ದಾಟುವಂತ ಇವತ್ತಿಗೆ ಮುಗೀತದೆ ಅಂತ ತಿಳಿಬೇಡಿ. ಇದು ಇನ್ನು 10 ವರ್ಷ ಕಾಲ ಇದ್ರೂ ಇರ್ಬೋದು. ಯಾಕೆಂದ್ರೆ ನಿಶ್ಚಯವಾಗಿ ಇಂಥದ್ದನ್ನು ಭವಿಷ್ಯ ಹೇಳಲಿಕ್ಕೆ ಕಷ್ಟ, ಎಷ್ಟು ಮುಂದೆಯೂ ಹೋಗ್ಬೋದು. ಇನ್ನೀಗ ಏನಾಗ್ತದೆ ಅಂದ್ರೆ ಮೆರೆಂಜೈಟಿಸ್ ಆಯ್ತು ಸತ್ತ ಅಂತ, ಮೆರೆಂಜೈಟಿಸ್ ಆಯ್ತು ಸತ್ತ ಅಂತ. ಅದು ಕೋವಿಡ್-19 ಬೇರೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಕಾರಣ ಏನು? ಅದರಿಂದ ಹೊರಗೆ ಬರಬೇಕು ಮೆಲ್ಲ ಮೆಲ್ಲಗೆ. ಇಲ್ಲ ಇದ್ರೆ ನಮಗೆ ಅದು ಹೇಳಬಾರ್ದು, ಅದರ ವ್ಯವಹಾರ ನಡೆಯುವುದಿಲ್ಲ. ಇಂತಹ ಪರಿಸ್ಥಿತಿ ಬರ್ತದೆ. ಆಗ ಸತ್ತದ್ದು ಹೇಗೋ ಆದದ್ದೇನೋ ಗೊತ್ತಿಲ್ಲ, ಸತ್ತ ಮುಗೀತದೆ. ಹಾಗಾಗಿ ಆಹಾರ ಕ್ರಮ, ಜೀವನ ಕ್ರಮವನ್ನು
ಚೆನ್ನಾಗಿ ಸುಧಾರಿಸಿಕೊಳ್ಳುವುದು ಒಂದೇ ಇದಕ್ಕೆ ಇರುವಂತಹ ದಾರಿ. ಅದು ಬಿಟ್ಟರೆ ಬೇರೆ ಯಾವುದೇ ದಾರಿ ಇಲ್ಲ. ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಈಗ ಚೆನ್ನಾಗಿದೆ. ಈ ರೂಮಿನಲ್ಲಿ ಎಷ್ಟು ಜನ ಇರ್ಬೋದು ಅಷ್ಟೇ ಜನ ಇರಬೇಕು. ಅದು ಬಿಟ್ಟು ಅದಕ್ಕಿಂತ ಜಾಸ್ತಿ ಅಲ್ಲ. ಶಾಲೆಯಲ್ಲಿ ಆಗಲಿ, ನಾವು ಶಾಲೆಗೆ ಹೋಗುವಾಗ ಒಂದು ಕ್ಲಾಸಿಗೆ 30-40 ಸ್ಟೂಡೆಂಟ್. ಈಗ ಯಾವುದೇ ಕ್ಲಾಸ್ ಹೋಗ್ಲಿ 60ರ ಮೇಲೆ, ಕಾಲೇಜಿಗೆ ಹೋಗ್ಲಿ 90. ಏನು ಕಲಿತಾರೆ ಏನು ಕಲಿಸ್ತಾರೆ ಗೊತ್ತಿಲ್ಲ. ನಾನು ಕಾಲೇಜಿಗೆ ಟೀಚಿಂಗಿಗೆ ಸೇರಿದ ಸಮಯ ಒಬ್ಬರು ಅಧ್ಯಾಪಕರು ನಮ್ಮ ಮನೆಗೆ ಹೀಗೆ ಅವ್ರು ಸ್ವಲ್ಪ ತಮಾಷೆಯಾಗಿ ಚಂದಕ್ಕೆ ಮಾತನಾಡೋದು ಜಾಸ್ತಿ. ಅವ್ರು ಹೇಳಿದ್ರು, ಏನು ಚಂದ ಇದೆ, ಒಳ್ಳೆಯದಿದೆ, ಏನು ಕ್ಲಾಸಲ್ಲಿ 90 ಜನ ಹೋಗಿ ಚಂದಕ್ಕೆ ಮಹಾಭಾರತ ರಾಮಾಯಣದ ಬಗ್ಗೆ ಎಲ್ಲ ಹೇಳೋದು, ಕೈ ಚಪ್ಪಾಳೆ ಒಂದು ತಟ್ಟಿ ಹಾರ ಹಾಕೋದಿಲ್ಲ. ಅಷ್ಟಾದರೆ ಅಧ್ಯಕ್ಷರ ಭಾಷಣ, ವಿಶೇಷ ಭಾಷಣ ಎಲ್ಲ ಮುಗಿತಿತ್ತು. ಹೀಗೆ ಮಾಡಿ ಪಾಠ ಮಾಡಿ ಬರ್ತೇನೆ ಅಂತ. ಅಂದರೆ ಅವರಿಗೆ ಪಾಠ ಮಾಡಿದ್ದರ ಬಗ್ಗೆ ಅವರಿಗೆ ಸಮಾಧಾನ ಇಲ್ಲ. ಈ ಮಕ್ಕಳು ಏನು ಕಲಿತಾರೆ, ನಾನು 90 ಜನಕ್ಕೆ ಏನು ಹೇಳಿಕೊಡ್ತೇನೆ, ಸಂಬಳ ಕೊಡ್ತೇನೆ ಅಷ್ಟೇ, ಅದು ಒಂದು ಸಮಾಧಾನ ಅಂತ ಹೇಳಿ. ಆ ಹೇಳುವ ಕ್ರಮ ನೋಡಿ, ನೋವಾದ್ದನ್ನು ಕೂಡ ವ್ಯವಸ್ಥೆಗೆ ಬೈಲಿಲ್ಲ. ನಾನು ಚಂದಕ್ಕೆ ಎಲ್ಲವನ್ನು ಹೇಳಿ ಬರ್ತೇನೆ. ಅಧ್ಯಕ್ಷರ ಭಾಷಣ ಅಂತೇಳಿ ಒಂದು ಧನ್ಯವಾದ ಚಪ್ಪಾಳೆ ತಟ್ಟುವುದು, ಹಾರ ಇಲ್ಲ, ಅಷ್ಟೇ, ಎರಡು ವ್ಯತ್ಯಾಸ. ಯಾಕೆ 90ರ ಮೇಲೆ ಇದ್ದಾರೆ ಮಕ್ಕಳು ನನ್ನ ಕ್ಲಾಸಿಗೆ, ನಾನು ಏನು ಪಾಠ ಮಾಡಲಿ? ಈಗ ನೀವು ಆಲೋಚನೆ ಮಾಡಿ, ಸ್ಟ್ಯಾಂಡರ್ಡ್ ಕೂಸಿದಿದೆ ಅಂತ. ಇನ್ನೊಂದು ದೃಷ್ಟಿಯಲ್ಲಿ ನೋಡಿದರೆ ಚಿನ್ನವಾಗಿಯೇ ಪ್ರತಿ ಮನೆಯಲ್ಲಿಯೂ ಚಿನ್ನ ಎಷ್ಟು? ಅವರ ಸಂಪತ್ತಿನ ಸಾಧಾರಣ ಒಂದು 10% 20% ದೊಡ್ಡ 1 kg ಚಿನ್ನ ಅಂದರೆ ಅವನ ಸಂಪತ್ತು 5 kg ಇದೆ ಅಂತ ಅಷ್ಟು ಇರ್ಬೋದು, ಅಥವಾ ಎಲ್ಲ ಒಟ್ಟಾಗಬಾರ್ದು. ಅದಕ್ಕಿಂತ ಹೆಚ್ಚು ಯಾರು ಶೇಖರಣೆ ಮಾಡೋದಿಲ್ಲ. ಈಗಲೂ ಚಿನ್ನ ಇರುವುದು ಅಷ್ಟೇ. ಕಬ್ಬಿಣದ ಗಾತ್ರ ಜಾಸ್ತಿ ಆಗಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ಒಳ್ಳೆಯವರ ಸಂಖ್ಯೆ 5%, 5%. 1 ಕೋಟಿಗೆ 5%, 10 ಕೋಟಿಗೆ 100 ಕೋಟಿಗೆ ಅಷ್ಟೇ 5%. ನೀವು 130 ಕೋಟಿಯಲ್ಲಿ 5% ಅಂದರೆ ಎಷ್ಟಾಯಿತು? ಒಂದು 6.5 ಕೋಟಿ. 6.5 ಕೋಟಿ ಭಾರತದಲ್ಲಿ ಎಲ್ಲಿರ್ಬೋದು? ಕಾಣಲಿಕ್ಕೆ ಇಲ್ಲ. ಒಳ್ಳೆಯ ಕಾಣುವುದು ಪೂರ್ತಿ ನಮ್ಮಲ್ಲಿ ಎಂಬುದು ಬಾಕಿ ಅಂತ ನಾವು ಸಾಮಾನ್ಯವಾಗಿ ಹೇಳುವಂತಹದ್ದು ಕಮ್ಯುನಿಸ್ಟ್ ಗಿಡ ಅಂತೇಳಿ. ಅದರ ಹಾಗೆ ತುಂಬಿದ ಗಿಡಗಳೇ ಕಾಣುವಂತಹದ್ದು ಬಿಟ್ಟರೆ ನಿಮಗೆ ಒಳ್ಳೆಯ ಗಿಡ ಹುಡುಕಿದ್ರೆ ಎಲ್ಲಿ ಸಿಗಬಹುದು ಸ್ವಾಮಿ? ಹಾಗಾಗಿ ಅದನ್ನು ನಾವು ಆಲೋಚನೆ ಮಾಡಿ ಪ್ರಯೋಜನ ಇಲ್ಲ. ಮನೆಯಲ್ಲಿಯೂ ಅಷ್ಟೇ, ಪ್ರತಿಯೊಬ್ಬರನ್ನು ಆಲೋಚನೆ ಮಾಡಿ. ಎಲ್ಲರೂ ಒಳ್ಳೆಯವರೇ, ಆದರೆ ಒಂದು ಮನೆಯಲ್ಲಿ ನಿಜವಾದ ಒಳ್ಳೆಯವ ಅಪರೂಪಕ್ಕೊಮ್ಮೆ ಒಬ್ಬೊಬ್ಬ ಬರ್ತಾ ಇರ್ತಾನೆ. ಹಾಗೆ ನಾವು ಒಳ್ಳೆಯ ಗುಣ ಬಿಡಬೇಕು ಅಂತಲ್ಲ, ಬೆಳೆಸ್ತಾ ಹೋದರೆ ಒಂದು ಕ್ಲಾಸು, ಒಂದು ಟೀಮು, ಒಂದು ಕಾಲೇಜು ಅಂತ ಹೇಳಿದ್ರೆ, ಒಂದು ಕಾಲೇಜಿಂದ ಪ್ರತಿ ವರ್ಷ 1 2 3 ಒಳ್ಳೆಯವರು ಹೊರಗೆ ಬರ್ತಾರೆ. ಅದು ಒಂದು 50 ಕಡೆ ಆಗುವಾಗ ಇಡೀ ದೇಶಕ್ಕೆ ಒಂದು 150 200 2000 3000 ಹೀಗೆ ಸ್ವಲ್ಪ ಮಾತ್ರ ಆಗ್ತದೆ. ಹೇಗೆ ಅಂತ ಕೇಳಿದ್ರೆ, IAS ಕ್ಯಾಡರ್ನವರು ಅಡ್ಮಿನಿಸ್ಟ್ರೇಷನ್ ಮಾಡಿದ್ದಾರೆ. IAS ಎಷ್ಟು ಜನ ಇದ್ದಾರೆ ಇಡೀ ಭಾರತದಲ್ಲಿ? 1 ಲಕ್ಷ ಕೂಡ ಇಲ್ಲ. 1% ಬೇಕಾದಲ್ಲಿ ಇವತ್ತು 50% ಕೂಡ ಪೋಸ್ಟ್ ಫಿಲ್ಅಪ್ ಆಗಲಿಲ್ಲ, ಬಾಕಿ ಇದೆ. ಆದರೂ ಅಡ್ಮಿನಿಸ್ಟ್ರೇಷನ್ ನಡೀತದೆ. ಅಂದ್ರೆ ಕೀ ಪಾಯಿಂಟ್ ನಿಜವಾಗಿ ಬೇಕಾದ್ದು ಅಷ್ಟೇ, ಉಳಿದವರು ಅದರ ಸಪೋರ್ಟಿಗಾಗಿ ಬೇಕು. ನಮ್ಮಲ್ಲಿ ಲೋಕಲ್ ಭಾಷೆ ಮೊದಲು ಹೇಳುವ ಕ್ರಮ ಇದೆ, ಈಗಲೂ ಹಾಗೆ. ನಿಮಗೆ ಗೊತ್ತಿರಲಿಕ್ಕಿಲ್ಲ, ತೋಡಿಗೆ ನದಿಗೆ ದಂಡೆ ಕಟ್ಟಬೇಕಾದ್ರೆ ದೊಡ್ಡ ಕಲ್ಲು, ಸಣ್ಣ ಕಲ್ಲು, ಹೊಯ್ಗೆ, ಇಷ್ಟು ಸಣ್ಣ ಎಲ್ಲವೂ ಬೇಕು. ಕಟ್ಟಪಣಿ ಕಟ್ಟಿದ ಪೂರ ಬೋರ್ಡು ಅಂತೇಳಿ, ಅದು ಆಗ ಆ ಕಟ್ಟೆ ಗಟ್ಟಿಯಾಗಿ ನಿಲ್ತದೆ. ಅದಕ್ಕೆ ಸಿಮೆಂಟ್ ಬೇಡ, ಏನು ಬೇಡ. ಅಲ್ಲಿ ಇರುವ ಹೊಯ್ಗೆ, ಮಣ್ಣು, ಕಲ್ಲಿನಲ್ಲೇ ದೊಡ್ಡ ಕಲ್ಲು, ಸಣ್ಣ ಕಲ್ಲು ಕ್ರಮವತ್ತಾಗಿ ಇಟ್ಟು ಕಟ್ಟಿದರೆ 150 ವರ್ಷ ಆದರೂ ಅದು ಜರ್ತು ಬೀಳಲಿಲ್ಲ. ನಿಮ್ಮ ಕಾಂಕ್ರೀಟ್ ಬಿಲ್ಡಿಂಗ್ 100 ವರ್ಷ ಆಗುವಾಗ ಲೈಫ್ ಮುಗಿದಿದೆ. ಸೊ ಈಗ ರೆಸಿಸ್ಟೆನ್ಸ್ ಎಲ್ಲಿ? ರೆಸಿಸ್ಟೆನ್ಸ್ ಅಂದರೆ ನಿಮ್ಮ ನಿಜವಾದಂಥ ರೆಸಿಸ್ಟೆನ್ಸ್ ಇರುವುದು ಆ ರೀತಿ ಜೋಡಣೆ ಮಾಡುವುದು. ಇದರಲ್ಲಿ ಮುಖ್ಯವಾದ್ದು ಏನು ಅಂತ ಹೇಳಿದರೆ ಆಹಾರ. ನಾವು ಹೇಳುವಂತಹ ಲೈಫ್ ಸ್ಟೈಲ್, ಆಹಾರ ಅಂತ ಹೇಳ್ತೇವೆ. ಈ ಆಹಾರದಲ್ಲಿಯೂ ಕೂಡ ಒಂದನೇದು ಆಲೋಚನೆ ಮಾಡಬೇಕಾಗ್ತದೆ. ನೀವು ಯಾಕೆ ಅಂತ ಕೇಳಿದ್ರೆ, ರೆಸಿಸ್ಟೆನ್ಸ್ ಇಂಪ್ರೂವ್ ಆಗಲಿಕ್ಕೆ ಏನು ಬೇಕು? ನಂಬರ್ 1 ಡೈಜೆಸ್ಟಿವ್ ಸಿಸ್ಟಮ್ ಸರಿ ಇರಬೇಕು. ಮಾಡರ್ನ್ ಸೈನ್ಸ್ ಅಲ್ಲಿ ಹೇಳೋದಾದ್ರೆ ನಿಮಗೆ ಜೀರ್ಣ ಆಗೋದು ಮಾತ್ರ ಅಲ್ಲ, ಜೀರ್ಣ ಪ್ರಕ್ರಿಯೆ ಅಂದ್ರೆ ಬಾಯಲ್ಲಿ ತಿಂದಲ್ಲಿಂದ ಶರೀರ ಕ್ಲೀನ್ ಆಗುವಲ್ಲಿವರೆಗೆ, ಅದು ಬೆವರು ಇರ್ಬೋದು, ಸ್ಮೆಲ್ ಇರ್ಬೋದು, ಮೂತ್ರ ಮಲ ಯಾವುದೇ ಇರ್ಬೋದು, ಇದು ಎಲ್ಲ
ಏನು ಜೀರ್ಣ ಪ್ರಕ್ರಿಯೆಯ ಭಾಗ. ಹಾಗೆ ಜೀರ್ಣ ಪ್ರಕ್ರಿಯೆ ಕರೆಕ್ಟ್ ಇದೆಯಾ, ಅದು ಹೇಗೆ ಹೇಳೋದು ಅಂದ್ರೆ ಮಾಡರ್ನ್ ಮೆಥಡ್ ಅಲ್ಲಿ ಮೈಕ್ರೋ ಸಿಸ್ಟಮ್ ಆಫ್ ದಿ ಡೈಜೆಸ್ಟಿವ್ ಸಿಸ್ಟಮ್ ಆರ್ ಫಂಕ್ಷನ್, ಇಟ್ ಶುಡ್ ಬಿ ಕರೆಕ್ಟ್. ಅದು ಸರಿ ಇಲ್ಲ ಅಂತೇಳಿ ಆದ ಕೂಡಲೇ ರೆಸಿಸ್ಟೆನ್ಸ್ ಹೋಯ್ತು. ನೀವು ಯಾವ ಮೆಡಿಸಿನ್ ಟಾನಿಕ್ ಏನ್ ಬೇಕಾದ್ರೂ ಕೊಡಿ, ಅದು ಅದಕ್ಕಿಂತ ಹೊರಗೆ ಮಾರ್ಜಿನ್. ಇದಕ್ಕೆ ನಮ್ಮಲ್ಲಿ ತುಂಬಾ ಸಿಸ್ಟಮ್ಗಳಿತ್ತು. ಯಾವ ಸಮಯದಲ್ಲಿ ಏನು ತಿನ್ನಬೇಕು, ಹೇಗಿರಬೇಕು, ಎಷ್ಟೊತ್ತಿಗೆ ಮಲಗಬೇಕು, ಏಳಬೇಕು, ಯಾಕೆ ಅಂತ ಕೇಳ್ಬೋದು. ಯೋಗದವರಾದ್ರಿಂದ ನೇರ ಹೇಳ್ತೇನೆ. ಅಲ್ಲದಿದ್ರೆ ನೀವು ಈ ಪ್ರಶ್ನೆಗೆ ಬೇರೆಯವರ ಹತ್ರ ಕೇಳಿ, ಎಷ್ಟು ಕಲಿತವರು ಬೇಕಾದ್ರೂ ಇಲ್ಲಿ ಲೈಫ್ ಸ್ಟೈಲ್ ಅಂದ್ರೆ ಏನು ಕೇಳಿ, ನಿಮಗೆ ಉತ್ತರ ಸಿಕ್ಕಿದ್ರೆ ಹೇಳಿ ನನಗೆ. ಲೈಫ್ ಸ್ಟೈಲ್ ಅಂದ್ರೆ ಇಷ್ಟು ಭಾಗದ್ದು 12 ಗಂಟೆದ್ದು ಮಾತ್ರ ಲೆಕ್ಕ ಮಾಡೋದು ಹೊರತು, ಲೈಫ್ ಅಂದ್ರೆ ಜೀವನ. ಬರ್ತ್ ಟು ಡೆತ್ ಏನಿದೆ ಇದು ಲೈಫ್. ಅದು ಎಲ್ಲ ಬಂತು. ಇದರ ಸ್ಟೈಲ್, ಕ್ರಮವನ್ನು ಟ್ರಾನ್ಸ್ಲೇಷನ್ ಮಾಡಿದ್ದು ಸ್ಟೈಲ್. ಸ್ಟೈಲ್ ಎನ್ನುವುದು ಸ್ಪೆಷಲ್. ಕ್ರಮ ಅಂದ್ರೇನು? ಒಂದರ ನಂತರ ಎರಡು, ಎರಡರ ನಂತರ ಮೂರು, ಹೀಗೆ ಆಫ್ಟರ್ ಒನ್ ಆಫ್ಟರ್ ಅನದರ್ ವಿಚ್ ಈಸ್ ಕಮಿಂಗ್, ಇಟ್ ಈಸ್ ಕಾಲ್ಡ್ ಜೀವನ ಕ್ರಮ. ಕ್ರಮ ಹೋಗಿ ಸ್ಟೈಲ್ ಆದ್ರೆ ವಿಪರೀತವೇ, ಅದನ್ನು ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೀವನ ಕ್ರಮ ಏನು? ನೀವು ಮಲಗುವಲ್ಲಿಂದ ಹೇಳಿ, ಏಳುವಲ್ಲಿಂದ ಹೇಳಿ, ಯಾವುದಾದ್ರೂ ಒಂದೇ. ಬೆಳಗ್ಗೆ ಎದ್ದಲ್ಲಿಂದ ನಾಳೆ ಬೆಳಗ್ಗೆ ಏಳುವಲ್ಲಿವರೆಗೆ ಏನು ನಿತ್ಯ ನೀವು ಮಾಡಬೇಕು, ಅದು ಜೀವನ ಕ್ರಮ. ಅದರಲ್ಲಿ ಸ್ಪೆಷಲ್ ಇರ್ಬೋದು, ರೆಗ್ಯುಲರ್ ಇರ್ಬೋದು, ಕಂಪಲ್ಸರಿ ಇರ್ಬೋದು, ಮಾಡಿಫಿಕೇಶನ್ ಇರ್ಬೋದು. ಬಟ್ ದಿಸ್ ಈಸ್ ಕಾಲ್ಡ್ ಜೀವನ ಕ್ರಮ. ಆದರೆ ಇದರಲ್ಲಿ ಇಂಪಾರ್ಟೆಂಟ್ ಯಾವುದು? ಓನ್ಲಿ 3: ಸ್ಲೀಪಿಂಗ್, ಅವೇಕನಿಂಗ್, ಫುಡ್. 3 ಆದ್ರೆ 50% ಮುಗೀತು. ನಿಮ್ಮ ಇಡೀ 24 ಗಂಟೆಯಲ್ಲಿ ಇದು 12 ಗಂಟೆ ಕೆಲಸ ಇದಕ್ಕಾಗಿಯೇ. ನಿದ್ದೆ 6 ರಿಂದ 8 ಗಂಟೆ ಇಟ್ಟುಕೊಳ್ಳಿ. ನೀವು 6 ರಿಂದ 8 ಗಂಟೆ ಮಲಗುವುದಿಲ್ಲ, ಮಲಗುವ ತಯಾರಿಗೆ ಅರ್ಧ ಗಂಟೆ ಹೋಗ್ತದೆ. ಎದ್ದು ಕೆಲಸ ಶುರು ಮಾಡುವ ತಯಾರಿಗೆ ಮತ್ತೆ ಅರ್ಧ ಗಂಟೆ ಹೋಗ್ತದೆ. ಊಟಕ್ಕೆ ಪ್ಲೇಟಿನ ಎದುರೇ ಕೂತು, ಹೌದು ಅಮ್ಮ ಮಾಡಿ ಇಟ್ಟರೆ ಮಾತ್ರ, ಅಮ್ಮ ಮಾಡಬೇಕಾದ್ರೆ 3 ಗಂಟೆ ಮೊದಲು ಹೋಗ್ಲಿಲ್ವಾ? ಇದು ಯಾರಿಗೆ ಲೆಕ್ಕಾಚಾರ ಕೊಡ್ತೀರಿ? ಪ್ರತಿಯೊಬ್ಬನಿಗೂ ಅರ್ಧ ಅರ್ಧ ಗಂಟೆ ಡಿವೈಡ್ ಮಾಡಿ. ಈಗ ಇಡೀ ದಿನದಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಯಾವುದು? ಫುಡ್, ಸ್ಲೀಪ್, ಅವೇಕನಿಂಗ್. ಸ್ಲೀಪ್ ಮಾತ್ರ ಅಲ್ಲ, ಮಲಗುವಷ್ಟೇ ಇಂಪಾರ್ಟೆಂಟ್ ನಿದ್ದೆಯಿಂದ ಏಳುವುದು. ನೆಕ್ಸ್ಟ್ ಚಾನ್ಸ್ ಇರುವುದೇ ಕ್ಲೀನ್ಲಿನೆಸ್, ಶೌಚ. ಅದು ಬಾಯಿ ಕ್ಲೀನ್ ಮಾಡೋದಿರ್ಬೋದು, ಹಲ್ಲು ಕ್ಲೀನ್ ಇರ್ಬೋದು, ಸ್ನಾನ ಇರ್ಬೋದು, ಬಟ್ಟೆ ತೊಳೆಯುವುದಿರ್ಬೋದು, ಬಟ್ಟೆ ಒಣಗಿಸುವುದು, ತೆಗೆದಿಡುವುದು, ಇಸ್ತ್ರಿ ಮಾಡುವುದು, ಹಾಕಿಕೊಳ್ಳುವುದು. ಇದು ಎಲ್ಲ ಕ್ಲೀನಿಂಗ್ ಪ್ರೋಸೆಸ್. ನೀವು ಅಲ್ಲಿಗೆ ಮುಗಿಲಿಲ್ಲ. ಅದು ಚಪ್ಪಲ ಹಾಕುವುದು, ಚಪ್ಪಲ ಹಾಕಿ ಹೊರಗೆ ಹೋಗುದು, ಬರುವಾಗ ಕೈಕಾಲು ತೊಳೆಯುವುದು, ಅದು ಏನ್ ಬೇಕಾದ್ರೂ ಹೇಳಿ, ಎಲ್ಲ ಕ್ಲೀನಿಂಗ್ ಪ್ರೋಸೆಸ್. ಈಗ ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಪೋರ್ಷನ್ ಎಷ್ಟಾಯ್ತು ಲೆಕ್ಕ ಹಾಕಿ. ಇನ್ನಿರುವುದು ನಿಮಗೆ 6 ರಿಂದ 8 ಗಂಟೆ ಮಾತ್ರ. ಇದರಲ್ಲಿ ಮಾಡಿಫಿಕೇಶನ್, ಇದರಲ್ಲಿ ಕಲಿಯುವುದು, ಅಭ್ಯಾಸ ಮಾಡುವುದು, ಏನೆಲ್ಲ ಮಾಡ್ಲಿಕ್ಕಾಗ್ತದೆ ಅದೆಲ್ಲ ಮಾಡಿ. ಇದು ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲ. ಇದು ಸರಿ ಇದೆ, ಆರೋಗ್ಯಕ್ಕೆ ಸಮಸ್ಯೆ ಏನೂ ಇಲ್ಲ. ಈಗ ನೀವು ಹೇಳಿದ 92 ವರ್ಷದ ನಿಮ್ಮ ಬಾಂಬೆಯ ಯಾರು ಮೆಂಡನ್ ಅವರು ಇವತ್ತಿಗೂ ಈಗ ಹೇಗಿದ್ದಾರೆ ಆಲೋಚನೆ ಮಾಡಿ. ಯಾಕೆಂದ್ರೆ ಅವರು ಹೇಳಿದ ಒಂದು ವಾಕ್ಯದಲ್ಲಿ ನಾನು ಅಂದಾಜು ಮಾಡಿದ್ದು, ಅವರು ಈ ಸಿಸ್ಟಮ್ ಅನ್ನು ಬಿಡ್ಲಿಲ್ಲ, ಜೀವನ ಕ್ರಮವನ್ನು. ಅದಕ್ಕಾಗಿ ಬಾಂಬೆಯಲ್ಲಿ ಆ ಗುಣದಿಂದ 92 ವರ್ಷದಿಂದ ಬದುಕಿದ್ದಾರೆ. ಈಗ ಸಣ್ಣ ಪುಟ್ಟದ್ದು ಅಂದ್ರೆ ಡಯಾಬಿಟಿಸ್ ಮತ್ತೊಂದು ಏನೋ, ಅದಕ್ಕೆ ಅವರಿಗೆ ಗೊತ್ತಿದೆ. ನಾನು ಇಂಚ ತಪ್ಪು ಮಾಡ್ತದೆ, ಅಂಚಾದ ಇಂಚ ಉಂಡಿತ್ತೆ ಅಂತೇಳಿ ಅವರು ಕರೆಕ್ಷನ್ಗೆ ರೆಡಿ ಇರ್ತಾರೆ. ಇದು ನಮ್ಮ ಸಮಸ್ಯೆ. ನಮ್ಮ ತಪ್ಪುಗಳು ನಮಗೆ ಗೊತ್ತಾಗದ ಪರಿಸ್ಥಿತಿಯನ್ನು ನಾವು ತಂದಾಗ ಏನು ಮಾಡಲಿಕ್ಕೂ ಸಾಧ್ಯ. ಹಾಗಾಗಿ ಬೇಕಾದಷ್ಟೇ ತಿನ್ನುವುದು, ಚೆನ್ನಾಗಿ ಹಸಿವೆ ಆಗುವಾಗ ನೋಡಿಕೊಳ್ಳುವುದು, ಹಸಿವೆ ಆದಾಗ ತಿನ್ನುವುದು, ವಿಶ್ರಾಂತಿ ಬೇಕಾದಾಗ ವಿಶ್ರಾಂತಿ ಮಾಡುವುದು. ಯಾವಾಗ? ರಾತ್ರಿ ಇರುವುದೇ ವಿಶ್ರಾಂತಿಗಾಗಿ, ಹಗಲು ಇರುವುದೇ ದುಡಿಲಿಕ್ಕಾಗಿ. ಹಗಲು ನಿದ್ದೆ ಮಾಡುವುದು, ರಾತ್ರಿ ಕೆಲಸ ಮಾಡುವುದು ಆಗ್ಲಿಕ್ಕಿಲ್ಲ. ಹೌದು, ಅಪರೂಪಕ್ಕೆ ಶಿಫ್ಟ್ ಸಿಸ್ಟಮ್, ಫ್ಯಾಕ್ಟರಿ ಸಿಸ್ಟಮ್ ಏನೋ ಒಂದು ಕೆಲವಿರ್ತದೆ. ಆದರೆ ಆದಷ್ಟು
ನಾವು ಇದೇ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಹೋಗಬೇಕಾಗ್ತದೆ. ಕೆಲಸ ಇಲ್ಲ ಅಂತ ಆಗ ನಿದ್ದೆ ಮಾಡೋದಲ್ಲ, ಕೆಲಸ ತೊಡಗಿಸಿಕೊಳ್ಬೇಕು. ಅದು ಏನೂ ಆಗ್ಬೋದು. ಕೆಲಸ ಇಲ್ಲ ಅಂತ ಆಗ ನಿದ್ದೆ ಮಾಡುವ ಪರಿಸ್ಥಿತಿ ಬರಬಾರ್ದು. ನಾವು ನಿದ್ದೆ ಮಾಡಲಿಕ್ಕೆ ಕಲಿ ಜಡತ್ವವನ್ನೇ ಒಂದು. ಇನ್ನು ರಾತ್ರಿ ನಿದ್ದೆ ಬರುವುದಿಲ್ಲ ಅಂತ ಆಗಲೇಬಾರ್ದು. ಒಂದು 6 ರಿಂದ 8 ಗಂಟೆ ಕಾಲ ಚೆನ್ನಾಗಿ ಸೌಂಡ್ ಸ್ಲೀಪ್, ಸುಮ್ಮನೆ ಉರುಳುವುದಲ್ಲ. 4 ಗಂಟೆ ನಿದ್ದೆ ಮಾಡಿದ್ರು ಸಾಕು. ಇದು ಯೋಗ. ಶ್ರೀಕೃಷ್ಣ ಇತ್ಯಾದಿ ಯೋಗ ಭಗವದ್ಗೀತೆಯಲ್ಲಿ ಹೇಳಿದಂತ ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡಿ ಎದ್ದು ಸಮಯಕ್ಕೆ ಸರಿಯಾಗಿ ಎದ್ದು ಆಹಾರ ಸೇವನೆ ಮಾಡ್ತಾನೋ ಅವನಿಗೆ ಯೋಗ ಇದೆ. ಇಲ್ಲ ಇದ್ರೆ ಅವ ಯೋಗ ಭ್ರಷ್ಟನೇ, ಅವನಿಗೆ ಇಲ್ಲ. ಆದ್ದರಿಂದ ಇದನ್ನು ಅಳವಡಿಸಿಕೊಂಡಲ್ಲಿ ರೆಸಿಸ್ಟೆನ್ಸ್ ಫಸ್ಟ್ ಕ್ಲಾಸ್ ಡೆವಲಪ್. ಈಗ ಇನ್ನೊಂದು ಸಮಸ್ಯೆ ಇದೆ ದೊಡ್ಡದಾದಂತಹದ್ದು, ನೀವು ಕೇಳಿದ್ದೀರಾ ಇಲ್ಲೋ, D2 ವಿಟಾಮಿನ್ D2 ಪ್ರಾಬ್ಲಮ್ ಅಂತ ತುಂಬಾ ಜನಕ್ಕಿದೆ. ಟೆಸ್ಟ್ ಮಾಡಿದ್ರೆ ಡಾಕ್ಟರ್ ಹೇಳ್ತಾರೆ D2 ಏನ್ ಮಾಡಬೇಕು ಅಂತ. ಸಣ್ಣ ಅಂಗಿ ಹಾಕಿ ಇದೆಲ್ಲ ಹಾಕಿ ಬಿಸಿಲಿಗೆ ತಿರುಗಾಡಿ ಟ್ಯಾರೇಸ್ ಅಲ್ಲಿ ಹೋಗಿ ಸೂರ್ಯನ, ನಾವು ಹೇಳುವ ಕ್ರಮ ಇದೆ ನಮ್ಮ ಲೋಕಲ್ ಭಾಷೆ, ಸಂಜೆ ದನ ಹೊಡಿಲಿಕ್ಕೆ ನಾಯಿ ಕಟ್ಟಲಿಕ್ಕೆ ಹೋಗದೇ ಇದ್ರೆ ನಿಮಗೆ ಪರಿಸ್ಥಿತಿ ಇದು. ಹಳ್ಳಿಯಲ್ಲಿ ಇತ್ತು ಸರಿ, ಪೇಟೆಯಲ್ಲಿ ಏನು ಮಾಡಬೇಕು, ಮಾರ್ಗದಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ, ಹೊರಗಡೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ಟ್ಯಾರೇಸಲ್ಲೇ ಸುತ್ತಬೇಕಷ್ಟೇ, ಬಿಸಿಲಿಗೆ ಕೂತ್ಕೊಳ್ಬೇಕಷ್ಟೇ, ಬೇರೆ ದಾರಿ ಏನಿದೆ? ಆದ್ರೆ ಇದು ಅಲ್ಲದೆ ಬೇರೆ ಇದೆಯಾ? ಇದಕ್ಕೆ ನೋಡಿ ನಮ್ಮಲ್ಲಿ ಮೊದಲಿಂದಲೇ ಸೂರ್ಯೋಪಾಸನೆ. ಸೂರ್ಯನಿಗಿಂತ ಮೊದಲೇ ನಾವು ಹೇಳಬೇಕು, ನಾವು ಅದಕ್ಕೆ ಹೊರಗಡೆ ಬರಬೇಕು, ವ್ಯವಸ್ಥಿತವಾಗಿರ್ಬೇಕು. ಯಾಕೆ ಮಾಡ್ಲಿಕ್ಕೆ ಆಗುವುದಿಲ್ಲ? ಅದಕ್ಕೆ ಬೇರೆ ಬೇರೆ ಆದಂತಹ ಕ್ರಮಗಳು, ಅಭ್ಯಾಸಗಳು. ಯಾಕೆಂದ್ರೆ ಟ್ರಾನ್ಸ್ಫಾರ್ಮರ್ ಹೊರಗಡೆ ಇದ್ದಾಗೆ ನಮ್ಮ ಶರೀರದಲ್ಲಿ ಇದೆ ಬೇರೆ ಬೇರೆ ರೀತಿಯ ಎನರ್ಜಿಗಳನ್ನು ಸಂಗ್ರಹಿಸಿ ಸಮಯಕ್ಕೆ ಸರಿಯಾಗಿ ನಮಗೆ ಕೊಡುವಂತಹ ವ್ಯವಸ್ಥೆ ಇದೆ. ಆದರೆ ಸಂಗ್ರಹಕ್ಕೆ ನಾವು ಅವಕಾಶ ಕೊಡದಿದ್ರೆ ಸಂಗ್ರಹ ಆಗುವುದಿಲ್ಲ, ಎಕ್ಸ್ಪೆಂಡಿಚರ್ ಮಾತ್ರ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ಹಣದಲ್ಲಿ ಇರ್ಬೋದು, ಬಾಡಿಯ ಒಳಗೆ ಇಲ್ಲ. ಇಲ್ಲಿ ಯಾವುದೂ ಎಕ್ಸ್ಪರಿಮೆಂಟ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಹೇಳಿದಾಗೆ ಮಾಡಿದ್ರೆ ರಿಸಲ್ಟ್. ಎಕ್ಸ್ಪರಿಮೆಂಟ್ ಮಾಡಿದ್ರೆ ಸಾಯ್ತಾನೆ. ವಿಷ ತಿಂದ್ರೆ ಸಾಯ್ತಾನೋ ಬದುಕುತ್ತಾನೋ ನೋಡಿದ್ರೆ ಸಾಯ್ತಾನೋ ಬದುಕುತ್ತಾನೋ, ಗ್ಯಾರಂಟಿ ಸಾಯುವುದೇ. ವಿಷ ಅಂದ್ರೆ ನೀವು ಯಾವುದು ಹೈಲಿ ಪಾಯ್ಸನ್ ಹೋಗ್ಬೇಕಂತ ಇಲ್ಲ. ಈಗ ನೋಡಿ, ಇಲ್ಲಿ ತುಳಸಿ ಇಟ್ಟಿದೆ. ತುಳಸಿಯನ್ನು ಹೇಗೆ ತಿನ್ನಬೇಕು, ಯಾವ ರೀತಿ ಇರಬೇಕು, ಅದಕ್ಕೊಂದು ಕ್ರಮ ಇದೆ. ಅದು ಬಿಟ್ಟು ಅದನ್ನು ಆ ರೀತಿಯಾಗಿ ಸೇವಿಸಿದ್ರೆ ಅದು ವಿಷವಾಗಿಯೇ ಪರಿಣಮಿಸ್ತದೆ. ನೆಲನೆಲ್ಲಿ ಚೆನ್ನಾಗಿದೆ, ಅರಸಿನ ಚೆನ್ನಾಗಿದೆ, ಅರಸಿನ ಒಳ್ಳೆಯದು ಅಂತೇಳಿ ದಿನೋ ಅರ್ಧ ಟೀ ಸ್ಪೂನ್ ಪೌಡರ್ ಅನ್ನು ಹಾಲಿಗೆ ಹಾಕಿ ಕುಡಿದ್ರೆ ಎಸಿಡಿಟಿ ಆಗ್ತದೆ, ವಿಷವೇ. ಎಸಿಡಿಕ್ ಜಾಸ್ತಿ ಆದರೆ ಎನಿ ಪ್ರಾಬ್ಲಮ್ ಅರೈಸ್. ಅದು ಎಷ್ಟು ಬೇಕು ಅಷ್ಟು ಮಾತ್ರ ಉಪಯೋಗಿಸಬೇಕು. ಅರಸಿನ ಉಪಯೋಗಿಸುವ ಕ್ರಮ ನಮ್ಮಲ್ಲಿ ಇಲ್ವಾ? ಪದಾರ್ಥಕ್ಕೆ ಹಾಕೋದು ಎಷ್ಟು ಅಷ್ಟೇ ಹಾಕಬೇಕು, ಅಷ್ಟೇ ತಿನ್ಬೇಕು. ಎಷ್ಟು? 10 ಜನರಿಗೆ ಒಂದಿಷ್ಟು. 100 ಗ್ರಾಮ್ ಇದ್ರೆ 1000 ಜನಕ್ಕೆ ಸಾಕಾಗ್ತದೆ ಅಡಿಗೆ. ಹಾಗಾದ್ರೆ ಎಷ್ಟು ಬೇಕಪ್ಪ ಅರಸಿನ? ನೀವು ಅರ್ಧ ಟೀ ಸ್ಪೂನ್ ದಿನ ತಿನ್ಲಿಕ್ಕೆ ಹೊರಟ್ರೆ ಏನಾಗಬಹುದು? ನೆಲದಲ್ಲಿ ಒಳ್ಳೇದು ಹೌದು, ಇದು ಗಿಡ 10 ಜನಕ್ಕೆ ಸಾಕು. 10 ಜನಕ್ಕೆ ಇವಾಗ 3 ಜನ ಕುಡಿದ್ರೆ ಬೇಗ ಟಿಕೆಟ್ ತೆಗಿತಾನೆ. ಅದು ಮದ್ದು ಕುಡ್ದಲ್ಲ, ಇವ ಮಾಡಿದ ತಪ್ಪು. ಪ್ರತಿಯೊಂದರಲ್ಲಿಯೂ ಕೂಡ ಅನ್ನವಾದರೂ ಕೂಡ ಅದು ಅತಿ ಆದ್ರೆ ಪರಿಣಾಮದಲ್ಲಿ ತೊಂದರೆ ಆಗ್ತದೆ. ಮಗುವಿಗೆ ಹಾಲು ಕೊಡುವಾಗ ಗೊತ್ತಿದೆ, 2 ಟೀ ಸ್ಪೂನ್ ಹಾಲು ಸಣ್ಣ ಮಗುವಿಗೆ ಕುಡಿಸಿದ್ದು ಜಾಸ್ತಿ ಆದರೆ ಅದಕ್ಕೆ ಲೂಸ್ ಮೋಷನ್, ಮತ್ತೊಂದು ವಾಂತಿ, ಇನ್ನೊಂದು ಶುರುವಾಗ್ತದೆ. ಎಲ್ರಿಗೂ ಗೊತ್ತಿದೆ. ನಾವು ದೊಡ್ಡವರು ಬೇರೆ ಬೇರೆ ರೀತಿಯಲ್ಲಿ ತಡ್ಕೊಳ್ತೇವೆ, ಅರ್ಥ ಮಾಡಿಕೊಳ್ತೇವೆ. ಇದು ಜೀವನ ಕ್ರಮದಲ್ಲಿ ಇರಬೇಕಾದಂತಹ ಮುಖ್ಯವಾದಂತಹದ್ದು. ಒಳ್ಳೆಯ ರೀತಿಯ ಲೈಫ್ ಸ್ಟೈಲ್, ಕ್ಲೀನ್ಲಿನೆಸ್ ಮೇಂಟೈನ್ ಮಾಡುವಂತಹ, ಚೆನ್ನಾಗಿ ಮೇಂಟೈನ್ ಮಾಡಿಕೊಳ್ಳಿ. ಇದಕ್ಕೆ ನೀವು ಸೋಪ್ ಹಾಕಿ ಅಥವಾ ಲಿಕ್ವಿಡ್ ಹಾಕಿ ಅಥವಾ ಕೆಮಿಕಲ್ ಹಾಕಿ ತೊಳಿಬೇಕಂತ ಏನಿಲ್ಲ. ದಿನಕ್ಕೆ 1-2 ಸರ್ತಿ ಮಾಡಿ. ಮತ್ತೆ ಖಾಲಿ ನೀರಲ್ಲಿ ಚೆನ್ನಾಗಿ ತೊಳೆಯುವಂತ ಅಭ್ಯಾಸ ಮಾಡಿಕೊಳ್ಳಿ. ಸ್ಯಾನಿಟೈಸೇಷನ್ ಅಂದ್ರೆ ತೊಳಿಬೇಕು ಅಂತ ಅರ್ಥ. ನೀವು ಡಿಕ್ಷನರಿ ನೋಡಿ, ಎಕ್ಸ್ಪ್ಲನೇಷನ್ಗಳನ್ನು ನೋಡಿಕೊಳ್ಳಿ. ಅದಕ್ಕೆ ಕೆಮಿಕಲ್ ಹಾಕಿಯೇ ತೊಳಿಬೇಕು ಅಂತ ಮಾಡಬೇಡಿ. ಯಾಕೆ? ಇದು ಅತಿರೇಕ. ದಿನಕ್ಕೆ 10 ಸರ್ತಿ, 1 ಸರ್ತಿ ಕೆಮಿಕಲ್ ಹಾಕಬೇಕಾದ್ದು 10 ಸರ್ತಿ ಹಾಕಿದ್ರೆ ಏನಾಗಬಹುದು? ಪರಿಣಾಮ ಏನು ಅಂತೇಳಿ ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಅಂತ ಸ್ಥಿತಿಗೆ ಹೋಗಬಾರ್ದು. ಡೆಟಾಲ್ ಅಲ್ಲಿ ತೊಳಿಬೇಕು, ಲೈಟ್ ಡೆಟಾಲ್ ಹಾಕಿ, ಅದು ಸ್ವಲ್ಪ ಇದ್ರೆ ಸಾಕಾಗ್ತದೆ.
ನಿಮಗೆ 100 ml 1000 ಲೀಟರ್ ನೀರಿಗೆ ಸಾಕಾಗ್ತದೆ. 50 ml ಹಾಕಿ 1 ಲೀಟರ್ ನೀರಿನಲ್ಲಿ ತೊಳಿಬೇಕಂತ ಯಾರು ಹೇಳಲಿಲ್ಲ. ನೀವು ನೋಡಿರ್ಬೋದು, ಡಾಕ್ಟರ್ ಕ್ಲಿನಿಕ್ಕಿಗೆ ಹೋದ್ರೆ ಅಲ್ಲಿ ಬದಿಯಲ್ಲಿ ಒಂದು ಬಿಳಿ ನೀರಿಟ್ಟಿರ್ತಾರೆ, ಅದರಲ್ಲೇ ಮುಳುಗಿಸಿ ತೊಳಿತಾರೆ. ಅದೇ ನೀರಲ್ಲಿ ತೊಳಿಬಹುದಾ? ಅದು ಇರುವುದೇ ಹಾಗೆ. ಅದು ಎಷ್ಟು ಲೈಟ್ ಇರುವುದು, ಅವರೇನು 3 ದಿನಕ್ಕೆ ಇಷ್ಟು ದೊಡ್ಡ ಬಾಟ್ಲಿ ಖಾಲಿ ಮಾಡೋದಿಲ್ಲ. ಅದು ಒಂದು ಬಾಟ್ಲಿ 1 ತಿಂಗಳಿಗೆ ಸಾಕಾಗ್ತದೆ. ಯಾರಿಗೂ ಡ್ರಾಪ್ ಹಾಕೋದು, ಅದು ಬಿಳಿ ಆಗ್ತದೆ, ಸಾಕಾಗ್ತದೆ, ತೊಳೆಯುವುದು ಅಷ್ಟೇ. ವಿ ಶುಡ್ ನೋ ಟೆಕ್ನಿಕಲಿ ಹೌ ಇಟ್ ಇಸ್. ಆಗ ನಾವು ಅಭಿವೃದ್ಧಿ ಆಗಲಿಕ್ಕಾಗ್ತದೆ. ಆ ರೀತಿಯಾಗಿ ಊಟ ಮಾಡಿ ಶುಚಿಯನ್ನು ಕಾಪಾಡಿಕೊಂಡು ರಾತ್ರಿ ನಿತ್ಯ ಸಮಯಕ್ಕೆ ಮಾಡಿ ಬೆಳಗ್ಗೆ ಚೆನ್ನಾಗಿ ಸಮಯಕ್ಕೆ ಎದ್ದರೆ ಈ ಸಮಸ್ಯೆಗಳು ಬರುವುದಿಲ್ಲ. ಇದು ನಮ್ಮ ರೆಸಿಸ್ಟೆನ್ಸ್ ಅನ್ನು ನಾವು ಅಭಿವೃದ್ಧಿಪಡಿಸಿಕೊಳ್ಳುವಂತಹ ಪಾರಂಪರಿಕವಾಗಿ ಬಂದಂತಹ ಸತ್ಯ. ಕಾರ್ಯಕ್ರಮದಲ್ಲಿ ಯೋಗ ವಿದ್ಯಾ ಟ್ರಸ್ಟ್ ಎಂಆರ್ ನಾಯಕ್ ಅಧ್ಯಕ್ಷತೆ ವಹಿಸಿದ್ರು. ಇನ್ನು ಆವಿಷ್ಕಾರ್ ಯೋಗ ಗುರು ಕುಶಲಪ್ಪ ಗೌಡ ಎಸ್ ಅವರು ಪ್ರಾಸ್ತಾವಿಕ ಹಾಗೂ ಗಣ್ಯರನ್ನ ಸ್ವಾಗತಿಸಿದ್ರು. ಸಭಾ ಕಾರ್ಯಕ್ರಮದಲ್ಲಿ ಕಾರ್ಪೊರೇಟರ್ಗಳಾದ ಪೂರ್ಣಿಮಾ, ಸಂದೀಪ್ ಕರೋಡಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ರು. ಕಳೆದ 9 ವರ್ಷದ ಹಿಂದೆ ನಾವು ವೃತ್ತಿಪರ ಯೋಗ ಚಿಕಿತ್ಸಾ ಮತ್ತು ತರಬೇತಿ ಕೇಂದ್ರವಾಗಿ ನಾವು ಮಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ವಿ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಯೋಗ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪೂರೈಸಿಕೊಂಡು ನಾನು 2006ರಲ್ಲಿ ಪೂರೈಸಿದ್ದು 5 ವರ್ಷ ಬೇರೆ ಸಂಸ್ಥೆಯೊಟ್ಟಿಗೆ ಉದ್ಯೋಗ ನಡೆಸಿ ನಂತರ ನಾನು ಪೂರ್ಣ ಪ್ರಮಾಣದ ನಮ್ಮದೇ ಯೋಗ ತರಬೇತಿ ಕೇಂದ್ರ ಮತ್ತು ಚಿಕಿತ್ಸಾ ಕೇಂದ್ರವನ್ನು ಪ್ರಾರಂಭ ಮಾಡುವ ಸಂಕಲ್ಪದೊಂದಿಗೆ ನಾವು ಆವಿಷ್ಕಾರ ಯೋಗ ಸಂಸ್ಥೆಯನ್ನು ಬಿಜೆಯಲ್ಲಿ ಪ್ರಾರಂಭ ಮಾಡಿದ್ವಿ. ಸಂಸ್ಥೆಯ ಉದ್ದೇಶ ಯೋಗ ಥೆರಪಿ ಕೊಡುವಂಥದ್ದಾಗಿದ್ದರೂ ಸಹ ಖಾಲಿ ಚಿಕಿತ್ಸಾತ್ಮಕ ಕಾರ್ಯಕ್ರಮಕ್ಕೆ ಸೀಮಿತವಾಗಿರದೆ ನಾವು ಆದಷ್ಟು ಯೋಗಕ್ಕೆ ಸಂಬಂಧಪಟ್ಟ ಜ್ಞಾನವನ್ನು ಜನರಿಗೆ ತಲುಪಿಸಬೇಕು, ಅದಕ್ಕೆ ಬೇಕಾದಂಥ ಒಂದು ವೇದಿಕೆಗೆ ನಾವು ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಕಳೆದ 9 ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡು ಬಂದಿದ್ವು. ವಿಶೇಷವಾಗಿ ರಾಷ್ಟ್ರೀಯ ಮಟ್ಟದ ಯೋಗ ಸಮ್ಮೇಳನಗಳಾಗಿರ್ಬೋದು, ಯೋಗಾಸನ ಸ್ಪರ್ಧೆಗಳಾಗಿರ್ಬೋದು, ಉಪನ್ಯಾಸ ಮಳಿಗೆಗಳಾಗಿರ್ಬೋದು, ಕಾರ್ಯಾಗಾರಗಳಾಗಿರ್ಬೋದು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ವಿ. ಅಂತಹ ಸಂದರ್ಭದಲ್ಲಿ ನಾವು ಆಯ್ಕೆ ಮಾಡಿಕೊಂಡಂಥ ಪ್ರತಿ ವರ್ಷಕ್ಕೆ ಆಯ್ಕೆ ಮಾಡಿಕೊಂಡಂಥ ಇನ್ನೊಂದು ಕಾರ್ಯಕ್ರಮ ದಸರಾ ಯೋಗ ಕಾರ್ಯಕ್ರಮ. ದಸರಾ ಯೋಗದ ಶಬ್ದನೇ ನಮಗೆ ತುಂಬ ವೈಬ್ರೇಷನ್ ಕೊಡುವಂಥದ್ದು. ಯಾಕೆಂದರೆ ದಸರಾ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಸಂಭ್ರಮ ನೀಡುವಂತಹ ಒಂದು ಕಾರ್ಯ. ಆದರೆ ಅದಕ್ಕೆ ಪೂರಕವಾದ ಒಂದು ಸ್ಥಳ ಅಂತ ಹೇಳಿದ್ರೆ ಮೈಸೂರು. ದಸರಾ ಅಂತ ಹೇಳಿದ್ರೆ ಮೈಸೂರಿನಲ್ಲಿ 2 ವಿಷಯಕ್ಕೆ ಪ್ರಸಿದ್ಧಿ ಇರ್ತದೆ. ಒಂದು ದಸರಾದ ಸಂಭ್ರಮ, ಎರಡನೇದು ದಸರಾ ಯೋಗ. ಇಡೀ ಪ್ರಪಂಚದ ಹಲವಾರು ಸಾಧಕರು ಆ ಸಂದರ್ಭದಲ್ಲಿ ಮೈಸೂರಲ್ಲಿ ಸೇರ್ತಾರೆ. ಸಾವಿರಾರು ಮಂದಿ ಸೇರಿಕೊಂಡು ಯೋಗದ ಅಭ್ಯಾಸ ಮತ್ತು ಯೋಗಕ್ಕೆ ಸಂಬಂಧಪಟ್ಟ ಚಿಂತನೆಗಳನ್ನು ನಡೆಸ್ತಾರೆ. ಅದೇ ಪರಿಕಲ್ಪನೆ ಮಂಗಳೂರಿಗೆ ತಲುಪಿಸುವಂಥ ಪ್ರಯತ್ನವು ಆವಿಷ್ಕಾರ ಯೋಗ ಪ್ರಾರಂಭ ಮಾಡಿದ್ದು. ತರಬೇತಿಯೊಟ್ಟೊಟ್ಟಿಗೆ ಪ್ರತಿ ವರ್ಷ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಬರ್ತಾ ಇದ್ದೀವಿ. ಈ ವರ್ಷ ನಾವು ದಸರಾ ಯೋಗ ಕಾರ್ಯಕ್ರಮದ ಸಂದರ್ಭದಲ್ಲಿ 3 ಮುಖ್ಯ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಮೊದಲದಾಗಿ ಯೋಗ ತರಬೇತಿ. ಪ್ರಸ್ತುತ ಪರಿಸ್ಥಿತಿಗೆ ತಕ್ಕಾಗಿ ನಾವು ಯೋಗ ತರಬೇತಿ ರೂಪುಗೊಳಿಸಲಿಕ್ಕೆ ನಾವು ಚಿಂತನೆ ಮಾಡುವಾಗ ಆನ್ಲೈನ್ ತರಬೇತಿ ಮತ್ತು ನಮ್ಮ 3 ಕೇಂದ್ರಗಳಲ್ಲಿ ವೈಯಕ್ತಿಕವಾಗಿ ಮಾತ್ರ ತರಬೇತಿ ಕೊಡುವಂಥ ಸಂಕಲ್ಪ ಮಾಡಿ ಈ ವರ್ಷ ದಸರಾ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆನ್ಲೈನಲ್ಲಿ 4 ಬ್ಯಾಚ್ ತರಬೇತಿಯನ್ನು ಹಮ್ಮಿಕೊಂಡಿದ್ವಿ. ಆದರೆ ಈ ಸಾರಿ ನಮಗೆ ತರಬೇತಿ ಕೊಟ್ಟಿದ್ದು ಒಂದು ವಿಶೇಷವಾದಂಥ ಕಂಟೆಂಟ್ಸ್ ಸಿಕ್ಕಿದೆ. ಏನಂತ ಹೇಳಿದ್ರೆ, ಈಗಾಗಲೇ ಕಳೆದ 1 ವಾರದಿಂದ ಆಯುಷ್ ಇಲಾಖೆ, ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆ ಕೋವಿಡ್-19 ಪ್ರಾಥಮಿಕ ತಡೆಗಟ್ಟುವಿಕೆಗಾಗಿ ಒಂದು ಪ್ರೋಟೋಕಾಲ್ ಅನ್ನು ತಂದಿದೆ. ಅಂತಾರಾಷ್ಟ್ರೀಯ ಯೋಗ ದಿನದ ಅನುಷ್ಠಾನ ಮಾಡಲಿಕ್ಕೆ ಬೇಕಾದ ಪ್ರೋಟೋಕಾಲ್ ಇದ್ದಾಗೆ ಈ ಕೋವಿಡ್ ಪ್ರಿವೆನ್ಷನ್ಗೆ ಒಂದು ಪ್ರೋಟೋಕಾಲ್ ಅನ್ನು ತಂದಿದೆ. ಆ ಪ್ರೋಟೋಕಾಲ್ ಅನ್ನು ತರಬೇತಿ ಕೊಡುವಂತ ಒಂದು ಪ್ರಯತ್ನ ನಾವು ಈ ಸಾರಿ ದಸರಾ ಯೋಗದಲ್ಲಿ ಮಾಡಿದ್ರೆ ಅದು ಉಚಿತವಾಗಿ. ಇಲ್ಲಿ ಯಾವುದೇ ರೀತಿಯ ವ್ಯಾವಹಾರಿಕ ದೃಷ್ಟಿ ಇಲ್ಲದೆ ಜನರಿಗೆ ಕೋವಿಡ್ ಒಟ್ಟಿಗೆ ಹೋರಾಡುವಂತಹ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮತ್ತು ಶ್ವಾಸಕೋಶದ ಮತ್ತು ಹೃದಯದ ಕೆಲಸವನ್ನು ದಕ್ಷತೆ ಹೆಚ್ಚಿಸಿಕೊಳ್ಳೋದಕ್ಕೆ ಮತ್ತು ಮಾನಸಿಕ ಮತ್ತೆ ಒತ್ತಡ ನಿರ್ವಹಣೆ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಒಂದು ಉದ್ದೇಶ ಇಟ್ಟುಕೊಂಡು ಈ ಪ್ರೋಟೋಕಾಲ್ ಅಲ್ಲಿ ಸೆಲೆಕ್ಟೆಡ್ ಯೋಗಾಭ್ಯಾಸನ ಆಯ್ಕೆ ಮಾಡಿದ್ರೆ. ನಗರದ ಉಜ್ಜೋಡಿಯಲ್ಲಿರುವ ಆವಿಷ್ಕಾರ ಯೋಗ ಕೇಂದ್ರದಲ್ಲಿ ನಡೆದಿರುವ ಈ ಸುಂದರ ಕಾರ್ಯಕ್ರಮವು ಬಹಳ ಅರ್ಥಗರ್ಭಿತವಾಗಿ ನಡೆಯಿತು. ದೇಹದ ಆರೋಗ್ಯಕ್ಕೆ ವ್ಯಾಯಾಮ ಎಷ್ಟು ಅಗತ್ಯವೋ ಹಾಗೆ ಮನಸ್ಸಿನ ಆರೋಗ್ಯಕ್ಕೆ ಯೋಗವು ಅಷ್ಟೇ ಅಗತ್ಯವೆಂದು ಹೇಳುತ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.